ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ನಮ್ಮ ಕರಾವಳಿ ಭಾಗ, ಇಡೀ ನಮ್ಮ ಕರಾವಳಿ ಭಾಗ ಶ್ರೀಮಂತವಾಗಿರುವಂತಹ ಸಂಸ್ಕಾರ, ಆಚಾರ, ವಿಚಾರ, ಜಾನಪದ ಕಲೆ ಎಲ್ಲವೂ ಕೂಡ ಬರುತ್ತೆ. ಇಡೀ ವಿಶ್ವ ನೋಡುತ್ತೆ ನಮ್ಮ ಕರಾವಳಿ ಭಾಗಕ್ಕೆ ಹೆಮ್ಮೆ ತರುವಂತಹ ವಿಚಾರ. ಕಾರಣ ನಮ್ಮ ಕರ್ನಾಟಕದ ಗಂಡು ಕಲೆ ಅನ್ನುವಂತಹ ಮಾತು, ತುಳುನಾಡಿನ ಒಂದು ಶ್ರೀಮಂತ ಕಲೆ ಯಕ್ಷಗಾನ. ವಿಭಿನ್ನವಾಗಿರುವಂತಹ ವೇಷಭೂಷಣಗಳು, ಅದ್ಭುತವಾಗಿರುವಂತಹ ಸಂಭಾಷಣೆ, ಮಾತುಗಾರಿಕೆ, ಹಾಡುಗಾರಿಕೆ, ಸಂಗೀತ ಎಲ್ಲವನ್ನ ಒಳಗೊಂಡಿರುವಂತಹ ಸಮ್ಮಿಶ್ರಣವಾಗಿರುವಂತಹ ಅತ್ಯಂತ ಶ್ರೀಮಂತ ಕಲೆ ಅದು ನಮ್ಮ ಯಕ್ಷಗಾನ. ಈಗಲೂ ಕೂಡ ಯಕ್ಷಗಾನ ಅಂತ ಬಂದಾಗ ರಾತ್ರಿಯಿಂದ ಬೆಳಗಿನ ತನಕ ಕೂಡ ಜಾಗರಣೆ ಮಾಡಿಕೊಂಡು, ಅಂದ್ರೆ ಯಾವುದೇ ರೀತಿಯ ನಿದ್ರೆ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಅಷ್ಟು ಮಂತ್ರಮುಗ್ಧರನ್ನಾಗಿ ಮಾಡುವಂಥದ್ದು ಈ ನಮ್ಮ ಶ್ರೀಮಂತ ಕಲೆ ಯಕ್ಷಗಾನ. ಈ ಯಕ್ಷಗಾನದ ವಿಚಾರವಾಗಿ ಇವತ್ತಿನ ದಿನ ನಾವು ಮಾತನಾಡ್ತಾ ಇದ್ದೇವೆ. ಕಾರಣ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ವೈರಲ್ ಆಗ್ತಾ ಇರುವಂಥದ್ದು, ಮತ್ತೆ ಅನ್ನುವಂಥದ್ದು ನಾನು ಈಗಲೇ ಹೇಳ್ತಾ ಇದ್ದೇನೆ, ಮತ್ತೆ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿದ್ದೇವೆ. ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋದ ಬಗ್ಗೆ ವ್ಯಾಪಕವಾಗಿರುವಂತಹ ಚರ್ಚೆ, ಪರ ವಿರೋಧವಾಗಿರುವಂತಹ ಚರ್ಚೆ 2-3 ದಿನಗಳಿಂದ ಕೇಳಿ ಬರ್ತಾ ಇದೆ. ಈ ಹಿಂದೆಯೂ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿಂದೆಯೂ ಕೂಡ ಕರಾವಳಿ ಭಾಗದಲ್ಲಿ ಇಂತಹ ಘಟನೆಗಳು ನಡೆದಿದೆ, ಮತ್ತೆ ನಡೆದಿದೆ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಯಕ್ಷಾವೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಕರಾವಳಿ ಭಾಗ ಅಂತ ಬಂದಾಗ ಎಲ್ಲರೂ ಕೂಡ ಯಕ್ಷಗಾನವನ್ನ ಅತ್ಯಂತ ಶ್ರೀಮಂತ ಕಲೆಯಾಗಿರುವಂತಹ ನಮ್ಮ ಜಾನಪದ ಕಲೆಯಾಗಿರುವಂತಹ ಯಕ್ಷಗಾನವನ್ನ ಗೌರವ ಭಾವನೆಯಿಂದ ನೋಡ್ತೇವೆ. ಅದೇ ರೀತಿ ನಾನು ಆಗ್ಲೇ ಹೇಳಿದೆ, 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ವಿಡಿಯೋದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಈ ವಿಡಿಯೋ ಈ ಹಿಂದೆಯೂ ಕೂಡ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಅದೇ ರೀತಿ ಅನೇಕ ಪ್ರಸಕ್ತ ವಿದ್ಯಮಾನಗಳು ಈ ಒಂದು ವಿಡಿಯೋದ ಬಗ್ಗೆ, ಜೊತೆಗೆ ಯಕ್ಷಗಾನದಲ್ಲಿ ಕಾಲಕ್ಕೆ ತಕ್ಕಂತೆ ಆಗ್ತಾ ಇರುವಂತಹ ಪ್ರಸಂಗಗಳಲ್ಲಾಗಿರುವಂತಹ ಬದಲಾವಣೆಗಳಾಗಿರ್ಬೋದು, ಅಥವಾ ಪ್ರಸಂಗಗಳನ್ನ ಪ್ರಸ್ತುತಪಡಿಸ್ತಾ ಇರುವಂತಹ ಬದಲಾವಣೆಗಳಾಗಿರ್ಬೋದು, ಅಥವಾ ಇತ್ತೀಚಿನ ಕಾಲಘಟ್ಟದಲ್ಲಿ ಯಕ್ಷಗಾನ ಅಂತ ಬಂದಾಗ ಯುವಕರನ್ನ ಸೆಳೆಯುವಂತಹ ಮಾಧ್ಯಮವೂ ಕೂಡ ಹೌದು. ಯುವಕರು ಕೂಡ ಯಕ್ಷಗಾನದತ್ತ ಆಕರ್ಷಿತರಾಗ್ತಾರೆ. ಕೇವಲ ಪ್ರೇಕ್ಷಕರಾಗಿ ಮಾತ್ರ ಅಲ್ಲ, ಯಕ್ಷಗಾನ ಪಾತ್ರಧಾರಿಯಾಗಿ, ಯಕ್ಷಗಾನ ಕಲಾವಿದರಾಗಿ ಅದೆಷ್ಟೋ ಯುವಕರು ಯಕ್ಷಗಾನ ರಂಗಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಒಳ್ಳೆಯ ವಿಚಾರ, ಒಂದು ಧನಾತ್ಮಕವಾಗಿರುವಂತಹ ಬೆಳವಣಿಗೆ. ಜೊತೆಗೆ ಈ ಒಂದು ವಿಚಾರ ನಾನು ಆಗ್ಲೇ ಹೇಳಿದೆ, ಯಕ್ಷಾವೇಶ ಅನ್ನುವಂತಹ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ವಿಡಿಯೋದಲ್ಲಿ ದೈವದ ಆಹ್ವಾನ ಆಗುವಂಥದ್ದು, ದೈವದ ಆವೇಶ ಆಗುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ 2-3 ದಿನಗಳಿಂದ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ಏನು, ಎಲ್ಲಾಗಿದೆ, ಏನ್ ಕತೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕಲಾವಿದನ ಅಬ್ಬರಕ್ಕೆ ಬೆದರಿದ ಯಕ್ಷಾಭಿಮಾನಿಗಳು. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದ ನಾಟಕ ಪ್ರದರ್ಶನದ ವೇಳೆ ದೇವಿ ಪಾತ್ರಧಾರಿಯೊಬ್ಬರಿಗೆ ದೇವಿ ಆವಾಹನೆಯಾಗಿರುವ ವಿಡಿಯೋ ಒಂದು ವೈರಲ್ ಆಗಿತ್ತು. ಇದೀಗ ಕರಾವಳಿಯ ಯಕ್ಷಗಾನದಲ್ಲೂ ಕಲಾವಿದರೊಬ್ಬರ ಮೇಲೆ ದೈವವೊಂದು ಆವಾಹನೆಯಾಗಿರುವ ವಿಡಿಯೋ ವೈರಲ್ ಆಗಿದ್ದು ಭಾರೀ ಸುದ್ದಿಯಾಗಿದೆ. ಬಡಗುತಿಟ್ಟುವಿನ ಪ್ರಸಿದ್ಧ ಹಟ್ಟಿಯಂಗಡಿ ಮೇಳ, ದೈವದ ವೇಷ, ದೀವಟಿಕೆ ಹಿಡಿದು ಅಬ್ಬರಿಸುತ್ತಾ ಪ್ರವೇಶ. ಬಡಗುತಿಟ್ಟುವಿನ ಪ್ರಸಿದ್ಧ ಹಟ್ಟಿಯಂಗಡಿ ಮೇಳದಿಂದ ಜಿಲ್ಲೆಯ ದೈವದ ಮಹಿಮೆಗೆ ಸಂಬಂಧಪಟ್ಟ ಯಕ್ಷಗಾನ ಪ್ರಸಂಗವೊಂದು ನಡೆದಿದೆ. ಈ ಸಂದರ್ಭ ಖ್ಯಾತ ಯಕ್ಷಗಾನ ಕಲಾವಿದ ಯೋಗೀಶ್ ಪೂಜಾರಿಯವರು ದೈವದ ವೇಷ ಧರಿಸಿ ದೀವಟಿಕೆ ಹಿಡಿದುಕೊಂಡು ಅಬ್ಬರಿಸುತ್ತಾ ರಂಗಸ್ಥಳ ಪ್ರವೇಶಕ್ಕೆ ಆಗಮಿಸಿದ್ದಾರೆ. ಆದ್ರೆ ಇನ್ನೇನು ರಂಗಸ್ಥಳ ಪ್ರವೇಶಿಸಬೇಕೆನ್ನುವ ಸಂದರ್ಭದಲ್ಲೇ ಕಲಾವಿದ ಯೋಗೀಶ್ ಪೂಜಾರಿಯವರ ಮೈ ಮೇಲೆ ದೈವ ಆವಾಹನೆಯಾಗಿದೆ. ದೈವ ಆವಾಹನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ. ದೈವ ಆವಾಹನೆಯಾಗುತ್ತಿದ್ದಂತೆ ದೀವಟಿಕೆ ಹಿಡಿದುಕೊಂಡಿದ್ದ ಸಹಾಯಕ ಕೂಡಲೇ ದೀವಟಿಕೆಯನ್ನ ಕಲಾವಿದ ಯೋಗೀಶ್ ಪೂಜಾರಿ ಅವರಿಂದ ಎಳೆದು ತೆಗೆದುಕೊಂಡಿದ್ದಾರೆ. ಯಕ್ಷಗಾನ ಕಲಾವಿದನ ಮೇಲೆ ಬಂದ ದೈವದ ಅಬ್ಬರಕ್ಕೆ ನೆರೆದಿದ್ದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಈ ವಿಡಿಯೋ ಭಾರಿ ವೈರಲ್ ಆಗಿ ದೈವ ಆವಾಹನೆ ಕುರಿತು ಭಾರಿ ಚರ್ಚೆ ನಡೆಯುತ್ತಿದೆ. ಓಕೆ, ಯಕ್ಷಗಾನದಲ್ಲಿ
ದೇವರ ಅಥವಾ ದೈವಗಳು ಅನ್ನುವಂಥ ತುಳುನಾಡಿನ ಒಂದು ಶ್ರೀಮಂತ ಆಚಾರ ವಿಚಾರ ಸಂಸ್ಕೃತ ಕಲೆ ಅಂತ ಬಂದಾಗ ಅದು ದೈವಾರಾಧನೆ ಅನ್ನುವಂಥದ್ದು ದೈವದ ಆಹ್ವಾನ ಆಗಿರುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋದ ಬಗ್ಗೆ ನಾನು ಮಾತನಾಡ್ತೇನೆ. ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಯಕ್ಷಗಾನ ಕಲಾವಿದರು ಜಾಯಿನ್ ಆಗಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕು, ಚರ್ಚೆಯನ್ನ ಮಾಡಬೇಕು. ಯಾಕಂದ್ರೆ ಪರವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ಇದು ಯಕ್ಷಗಾನದಲ್ಲಿ ಪೂರಕವಾಗಿರುವಂತಹ ಬೆಳವಣಿಗೆಗಳು, ಪೂರಕವಾಗಿರುವಂತಹ ಬದಲಾವಣೆಗಳು ಅನ್ನುವಂಥದ್ದು ಕೆಲವು ಯಕ್ಷಗಾನ ಕಲಾವಿದರು, ಯಕ್ಷಗಾನ ಮೇಧಾವಿಗಳು, ಯಕ್ಷಗಾನ ವಿದ್ವಾಂಸರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಇಲ್ಲ ಇದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಯಕ್ಷಗಾನ ಹಳಿ ತಪ್ಪತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಕೆಲವರು ಹೇಳುವವರಿದ್ದಾರೆ. ನೇರವಾಗಿ ಮಾತನಾಡಬೇಕು, ಕೆಲವು ವಿಚಾರಗಳನ್ನ ವಿಮರ್ಶೆಗಳನ್ನ ಮಾಡಬೇಕಾಗುತ್ತೆ. ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಯಕ್ಷಗಾನ ಕಲಾವಿದರು, ತುಳು ಅಕಾಡೆಮಿಯ ಮಾಜಿ ಸದಸ್ಯರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅಶೋಕ್ ಶೆಟ್ಟಿ ಸರಪಾಡಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ಅಶೋಕ್ ಶೆಟ್ಟಿ ಸರಪಾಡಿ ಅವರಿಗೆ ತಮಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಅಶೋಕ್ ಶೆಟ್ಟಿ ಸರಪಾಡಿ ಅವರು ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಪೇಜಾವರ ಸತ್ಯಾನಂದ ಸರ್ ಇದ್ದಾರೆ, ಖ್ಯಾತ ಯಕ್ಷಗಾನ ಕಲಾವಿದರು. ಸತ್ಯಾನಂದ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ. ಎಸ್, ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ತಾವು ನೋಡ್ಕೊಂಡು ಬಂದ್ರಿ. ಅಂದ್ರೆ ಯಕ್ಷಗಾನ ಪಾತ್ರಧಾರಿಯ ಮೇಲೆ ದೈವದ ಆಹ್ವಾನೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಯಾವ ರೀತಿ ಇದೆ ಅನ್ನುವಂಥದ್ದು ಕ್ಷಣಕಾಲದಲ್ಲಿ ಆ ದೀವಟಿಕೆಯನ್ನ ರೋಷಾವೇಶದಿಂದ ಹಿಡಿದುಕೊಂಡು ನರ್ತಿಸುವಂತಹ ಒಂದು ಯಕ್ಷಗಾನ ಪಾತ್ರದಲ್ಲಿ, ಅದೇ ರೀತಿ ಸಹಾಯಕರು ಆ ಒಂದು ದೀವಟಿಕೆಯನ್ನ ಆ ಸಂದರ್ಭ ಎಳೆದುಕೊಂಡು ಹೋಗುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಾ. ಇದು ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋ. ಅಂದ್ರೆ ಯಕ್ಷಗಾನದ ವಿಚಾರವಾಗಿ ಪರವಿರೋಧವಾಗಿರುವಂತಹ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಯಕ್ಷಗಾನ ಕಲಾವಿದರು ನಮ್ಮ ಜೊತೆ ಇದ್ದಾರೆ, ಸರಪಾಡಿ ಅವರು. ಅವ್ರ ಜೊತೆ ನೇರವಾಗಿ ಕೇಳಬೇಕು ಈ ಒಂದು ಬದಲಾವಣೆಗಳ ಬಗ್ಗೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರುವಂತಹ ಕಮೆಂಟ್ಗಳು ಕೂಡ ಒಂದ್ ಕಡೆ ನಾವು ನೋಡ್ತಾ ಇದ್ದೇವೆ. ಸೊ ಅದೇ ರೀತಿ ನಮ್ಮ ಜೊತೆ ಪೇಜಾವರ ಸತ್ಯಾನಂದ ಸರ್ ಕೂಡ ಇದ್ದಾರೆ. ಅದೇ ರೀತಿ ಇನ್ನಿತ ಯಕ್ಷಗಾನ ಕಲಾವಿದರು, ಯಕ್ಷಗಾನ ವಿದ್ವಾಂಸರ ಜೊತೆ ನಾನು ಮಾತನಾಡಬೇಕು, ರಿಯಾಕ್ಷನ್ ತಗೊಳ್ಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್ ಸರ್, ಅಶೋಕ್ ಶೆಟ್ಟಿ ಸರಪಾಡಿ ಅವರು ವಿಡಿಯೋ ನೋಡ್ಕೊಂಡು ಬಂದ್ರಿ ಸರ್. ಹೌದು, ಪೌರಾಣಿಕವಾಗಿರುವಂತದ್ದು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕವಾಗಿರುವಂತಹ ಯಕ್ಷಗಾನ ಪ್ರಸಂಗವೂ ಕೂಡ ಇದೆ. ಜೊತೆಗೆ ನಮ್ಮ ತುಳುನಾಡಿನ ಆಚಾರ ವಿಚಾರ ಸಾಂಸ್ಕೃತಿಕ ಕಲೆ ಯಕ್ಷಗಾನವನ್ನ ತೋರಿಸಬೇಕು ನಿಜವಾಗ್ಲೂ ಕೂಡ. ಅದರಲ್ಲೂ ಕೂಡ ದೈವ ಅಂತ ಬಂದಾಗ ತುಳುನಾಡಿನ ಒಂದು ಶ್ರೀಮಂತ ಒಂದು ನಮ್ಮ ಆಚರಣೆ ಕೂಡ ಹೌದು, ನಮ್ಮ ನಂಬಿಕೆ, ನಮ್ಮ ಜೀವನ, ನಮ್ಮ ಭಾವನೆ, ನಮ್ಮ ಆಚಾರ ವಿಚಾರ ಎಲ್ಲವೂ ಕೂಡ ನರನಾಡಿಯಲ್ಲಿರುವಂತಹ ಒಂದು ಆರಾಧನೆ, ಭೂತಾರಾಧನೆ, ದೈವಾರಾಧನೆ. ಅದರಲ್ಲಿ ತಾವು ನೋಡ್ಕೊಂಡು ಬಂದಿರುವಂತಹ ಈ ಒಂದು ದೃಶ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಫಸ್ಟ್ ರಿಯಾಕ್ಷನ್ ಸರಪಾಡಿ ಅವರು ಈ ವಿಡಿಯೋ ನೋಡಿದಾಗ ಏನಾಗುತ್ತೆ? ಸರಪಾಡಿ ಅವರು ತಾವು ಹೇಳುವಂತಹ ತಮ್ಮ ಒಂದು ದೃಷ್ಟಿಕೋನ. ನೋಡಿ, ನನಗೆ ಯಕ್ಷಗಾನದಲ್ಲಿ ಸಾಧಾರಣ 45 ವರ್ಷದ ಅನುಭವ ಇದೆ. ಬೇರೆ ಬೇರೆ ಯಕ್ಷಗಾನ ಮೇಳಗಳಲ್ಲಿ ಕಲಾವಿದನಾಗಿ ದುಡಿದಂಥ ಅನುಭವ ಇದೆ. ಈ ಹಿಂದೆ ಯಕ್ಷಗಾನ ಒಂದು ಕಥಾವಸ್ತು, ಪೌರಾಣಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಒಂದು ಕಥಾವಸ್ತು ಮಾಡ್ತಿದ್ರು. ಮತ್ತೆ ಯಕ್ಷಗಾನ ಮೇಳಗಳು ವಾಣಿಜ್ಯ ಮೇಳಗಳಾಗಿ ಪರಿವರ್ತನೆಗೊಂಡಾಗ ಸ್ಪರ್ಧೆಗಳು ಏರ್ಪಟ್ಟಿತ್ತು. ಅಂದ್ರೆ ಹಣ ಸಂಪಾದನೆ ಆಗಬೇಕು. ಹಣ ಸಂಪಾದನೆ ಆಗ್ಬೇಕಿದ್ರೆ ಯಕ್ಷಗಾನದಲ್ಲಿ ಒಂದು ಏನಾದರೂ ಹೊಸ ತರ ಕೊಡಬೇಕು, ಜನರನ್ನು ಆಕರ್ಷಿಸಬೇಕು. ಆ ಕಾರಣಕ್ಕಾಗಿ ಬೇರೆ ಬೇರೆ ಪ್ರಸಂಗಗಳು ಬಂತು. ಕಾಲಕ್ರಮೇಣ ತುಳು ಪ್ರಸಂಗವಾಗಿ ಮಾರ್ಪಾಡಾಯಿತು. ತುಳು ಪ್ರಸಂಗದಲ್ಲಿ ಕೂಡ ಪೌರಾಣಿಕರು ಕೊಡುವಂತಹ ಸಂದರ್ಭವೂ ಇತ್ತು. ಬಳಿಕ ನಮ್ಮ ತೌಳವ ನಾಡಿನ ಯಾವ ದೈವಗಳಿದೆಯೋ ಹೆಸರು ಹೇಳಲಿಕ್ಕೆ ಗೊತ್ತಿಲ್ಲದಂತ ದೈವಗಳ ಕಥೆಯನ್ನು ಬರೆಯುವಂತಹ ಒಂದು ವ್ಯವಸ್ಥೆ ಆಯಿತು. ಜನರು ಸ್ವೀಕಾರ ಮಾಡಿದ್ರು. ಅದು ಹೇಗಿತ್ತಂದ್ರೆ ಹಿಂದೆ ಸ್ವಲ್ಪ ರಂಗದ ನಿರ್ದೇಶನ ಭಾಗವತರ ಕೈಯಲ್ಲಿ ಎಂಬ ಹಾಗೆ ಒಂದು ಮಾತಿದೆ. ಅವರು ಅದನ್ನು ನಿರ್ದೇಶಿಸಬೇಕು. 4 ಕಂಬದೊಳಗೆ ಮಾತ್ರ ಯಕ್ಷಗಾನ ಆಗ್ತಿತ್ತು. ಅದನ್ನು ರಂಗಸ್ಥಳ ಅಂತ ನಾವು ಹೇಳ್ತೇವೆ. 4 ಕಂಬ ಏನಿದ್ರು ಅದರೊಳಗೆ, ಅಲ್ಲಿ ಅದು ಗುಡಿಸಲಾಗಬಹುದು, ಅರಮನೆ ಆಗ್ಬಹುದು, ಸಮುದ್ರ ಆಗ್ಬಹುದು, ಕೆರೆ ಆಗ್ಬಹುದು. ಸ್ವಲ್ಪ ಜನಾಕರ್ಷಣೆಗಾಗಿ ಅದು ಹೊರಗೆ ಬಂತು, ರಂಗದಿಂದ ಹೊರಗೆ ಬಂತು. ಹಾಗಂತೇಳಿ ಪೌರಾಣಿಕ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರ ಸಭೆಯಲ್ಲಿ ಬರುವಂತಹ ಒಂದು ಸನ್ನಿವೇಶ ಕೂಡ ಇತ್ತು. ಒಮ್ಮೆ ಜನರನ್ನೊಮ್ಮೆ ಅಬ್ಬರ ತೋರಿಸುವಂತ ಉದ್ದೇಶದಿಂದ. ಹಾಗೆ ಈ ದೈವಗಳ ಕತೆ ಬಂದಾಗ ದೈವಗಳನ್ನು ಸಭೆ ಮೂಲಕ, ಸಭೆ ಮಧ್ಯದಿಂದ ತರುವುದು, ಇದೆಲ್ಲ ಆರಂಭ ಆಯಿತು. ಈಗ ನಾನಿರುವಂತಹ ಸಸೀತ್ಲು ಭಗವತಿ ಮೇಳದಲ್ಲಿ ಕೂಡ ಗುಳಿಗನ ಪಾತ್ರ ಹಾಗೆ ಬರ್ತದೆ. ಭಾರಿ ಒಳ್ಳೆಯ ಮಾಡ್ತಾರೆ. ಅಂದ್ರೆ ಯಕ್ಷಗಾನಕ್ಕೆ ಅದು ಅಗತ್ಯವು ಅಂತ ಕೇಳಿದ್ರೆ ಅಗತ್ಯ ಖಂಡಿತ ಅಲ್ಲ. ಅಗತ್ಯ ಖಂಡಿತ ಅಲ್ಲ. ಅಂದ್ರೆ ಅಂತ ಒಂದು ರೋಷಾವೇಶದಿಂದ ಸಭಿಕರ ಮಧ್ಯದಲ್ಲಿ ಬರುವಂತದ್ದು ಅವಶ್ಯಕತೆ ಇಲ್ಲ. ಕೇವಲ ಜನಾಕರ್ಷಣೆಗಾಗಿ ಮಾಡೋದು ಹೊರತು ಅದರಿಂದ ಏನು ಲಾಭ ಅಂತ ಅಲ್ಲ. ಮತ್ತೆ ಅದನ್ನು ಮಾಡುವಂತ ನಿರ್ವಹಿಸುವಂತ ಕಲಾವಿದ ಇದ್ದಾನಲ್ಲ, ಅವನು ಪರಕಾಯ ಪ್ರವೇಶ ಮಾಡ್ತಾನೆ. ಅಂದ್ರೆ ಆ ಪಾತ್ರ ನಾನೇ ಆಗಿದ್ದೇನೆ ಎನ್ನುವಂತಹ ಮನೋಭೂಮಿಕೆಯನ್ನು ಅವ ಮಾಡಿಕೊಳ್ತಾನೆ.
ಗುಳಿಗ ಮಾಡಿದ್ರೆ ನಾನು ಹೇಗೆ ಇರಬೇಕು, ಗುಳಿಗನಾಗೆ ಇರಬೇಕು, ಗುಳಿಗ ಅಂದ್ರೆ ಹೀಗೆ ಏನಾದ್ರು ಕಲ್ಪನೆ ಇಟ್ಟುಕೊಂಡು ಅವ ಅಭಿನಯ ಮಾಡುವಾಗ ಸ್ವತಃ ತಾನೇ ಗುಳಿಗ ಎಂದು ಭಾವಿಸ್ತಾನೆ. ಅವಾಗ ಈ ಅಬ್ಬರ, ಈಗ ನಾವು ನೋಡಿದಂತಹ ವೀಕ್ಷಣೆ ಮಾಡಿದಂತಹ ಚಿತ್ರ ಕೂಡ ಹಾಗೆ ಕಾಣುತ್ತದೆ. ಅವನು ನಾನೇ ಆ ಪಾತ್ರ ಎನ್ನುವಂತಹ ಪರಕಾಯ ಪ್ರವೇಶದಿಂದ ಹಾಗೆ ಬಂದಿರಬಹುದು ಕಲಾವಿದರು, ಹೊರತು ಆವೇಶ ಸರ್ವತಾ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಕಲಾವಿದ, ಪ್ರಬುದ್ಧ ಕಲಾವಿದ, ಅದರಲ್ಲಿ ಬೇಕಾದಷ್ಟು ಅನುಭವವುಳ್ಳಂತಹ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಆವೇಶ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅವ ಹಾಗೆ ಆವೇಶ ಆಗಿದೆ ಎನ್ನುವ ರೀತಿಯಲ್ಲಿ ನಟಿಸಿರಬಹುದು, ಹೊರತು ಆವೇಶ ಆಗುವುದೇ ಇಲ್ಲ. ಆವೇಶ ಸಾಧ್ಯವೇ ಇಲ್ಲ, ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ಆವೇಶ ಆದಂತೆ ಅವನು ನಟಿಸಬಹುದು. ಅಂದ್ರೆ ನಾನೀಗ ಒಂದು ಕಳಪಾತ್ರ ಮಾಡುವಾಗ ಖಳನಾಯಕನಾಗಿ ದೌಷ್ಟ್ಯ, ಕ್ರೌರ್ಯ ಅದನ್ನೆಲ್ಲ ತೋರಿಸ್ಬೇಕು, ನಾನು ನನ್ನ ಮುಖ ಭಾವನೆಯಲ್ಲಿ ತೋರಿಸ್ಬೇಕು, ಹೊರತು ಬೇರೆ ಏನು ಮಾಡ್ಲಿಕ್ಕಿಲ್ಲ. ಅಲ್ಲಿ ಎದುರಿರುವಂತಹ ಒಬ್ಬ ಪಾತ್ರಧಾರಿ, ಸ್ತ್ರೀ ಪಾತ್ರಧಾರಿ ಇರ್ಬೋದು, ಅತ್ಯಾಚಾರ ಮಾಡುವಂತಹ ಸನ್ನಿವೇಶ ಇರ್ಬೋದು. ಅತ್ಯಾಚಾರ ಮಾಡೋದು ಅಂದ್ರೆ ಹೇಗೆ, ನೈಜ ಅತ್ಯಾಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಯಕ್ಷಗಾನದಲ್ಲಿ ಹೇಗೆ ಬೇಕು, ಒಂದು ಸೀರೆ ಸೆರಗನ್ನು ಎಳೆಯುವುದು, ಇಷ್ಟನ್ನು ಮಾಡ್ಬೋದು, ಅದರಲ್ಲಿ ನಮ್ಮ ದೌಷ್ಟನ್ನು ತೋರಿಸ್ಬೋದು, ಹೊರತು ಇದು ಸ್ವಲ್ಪ ಅತಿರೇಕ ಅಂತ ಕಾಣ್ತದೆ ನನಗೆ. ಇದು ಸ್ವಲ್ಪ ಅತಿರೇಕ ಆಯ್ತು ಅನ್ನೋದು. ಓಕೆ ಓಕೆ, ಎಸ್ ಸರ್, ಬರ್ತೇನೆ. ಅದೇ ರೀತಿ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ನಮ್ಮ ಒಂದು ಕರಾವಳಿ ಭಾಗದ ಶ್ರೀಮಂತ ಕಲೆ, ಜಾನಪದ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಭಾವನೆ ಯಕ್ಷಗಾನ ಅನ್ನುವಂಥದ್ದು, ಈ ಒಂದು ವಿಚಾರದ ಬಗ್ಗೆ, ಪ್ರಸ್ತುತ ಬದಲಾವಣೆ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಭಿಪ್ರಾಯ, ಅನಿಸಿಕೆಯನ್ನ ತಾವು ಕೂಡ ವ್ಯಕ್ತಪಡಿಸಬಹುದು, ತಾವು ಕೂಡ ಮಾತನಾಡಬಹುದು. ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ಕರೆ ಮಾಡಬಹುದು, ಮುಕ್ತವಾಗಿರುವಂತಹ ಅವಕಾಶ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರೂ ಕೂಡ ಇದ್ದೇ ಇದೆ. ಅದೇ ರೀತಿ ಪೇಜಾವರ ಸತ್ಯನಂದ ಸರ್, ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಧ್ವನಿ, ತಾವು ಈಗ ನಾವು ಪ್ಲೇ ಮಾಡಿರುವಂತಹ ವಿಡಿಯೋವನ್ನ ತಾವು ನೋಡಿದೀರಾ ಬಹುಶಃ? ಎಸ್ ಸರ್, ಎಸ್ ಸರ್, ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್ ಈ ವಿಚಾರದ ಬಗ್ಗೆ, ಈ ಬೆಳವಣಿಗೆ ಬಗ್ಗೆ? ನಮ್ಮ ಆಪ್ತರಾದಂತಹ ಅಶೋಕ್ ಶೆಟ್ರು ಪರಕಾಯ ಪ್ರವೇಶ ಎಂಬ ಶಬ್ದವನ್ನೊಂದು ಉಪಯೋಗಿಸಿದ್ರು. ಅದನ್ನು ನಾನು ಒಪ್ಪುದಿಲ್ಲ. ಯಾಕೆಂದ್ರೆ ಯಕ್ಷಗಾನ ಕಲಾವಿದ ಪರಕಾಯ ಪ್ರವೇಶ ಅಲ್ವೇ ಅಲ್ಲ. ಈಸ್ ಆಕ್ಟಿಂಗ್. ಓಕೆ ಓಕೆ ಓಕೆ. ಆ ಪಾತ್ರವಾಗಿ ಅಭಿನಯಿಸುವುದು, ಆ ಪಾತ್ರವೇ ಆಗಿದ್ರು ಅದಕ್ಕೆ ಪರಕಾಯ ಪ್ರವೇಶ ಅಂತ ಹೇಳುವುದಿಲ್ಲ. ಆ ಪಾತ್ರವಾಗಿ ಅವು ಅಭಿನಯಿಸುವುದು. ಮತ್ತೆ ಇಂತಹ ಬೆಳವಣಿಗೆಗಳು ಯಾಕೆ ಬಂತು ಅಂದ್ರೆ, ಒಬ್ಬ ಕಲಾವಿದ ತನ್ನತನವನ್ನು, ಒಂದು ಪಾತ್ರಕ್ಕೆ ತನ್ನತನವನ್ನು ತೋರಿಸುವುದಕ್ಕೆ ಬೇಕಾಗಿ ಹೇಗೆ ನಾನು ಈ ಪಾತ್ರವನ್ನು ಹೇಗೆ ಮಾಡಬಹುದು, ಪ್ರೇಕ್ಷಕ ವರ್ಗಕ್ಕೆ ನನ್ನ ಪಾತ್ರವನ್ನು ಹೇಗೆ ಸಹಿತ ಎನ್ನಿಸ್ಕೊಳ್ಬಹುದು, ಇದಕ್ಕೆ ಬೇಕಾಗಿ ಅವನೇ ಚಿಂತಿಸಿ ಅವನೇ ಕೆಲವು ಅವನತನವನ್ನು ಪ್ರಯೋಗಿಸುವುದಕ್ಕೆ ಪ್ರಾರಂಭಿಸಿದ್ದು. ಇದು ಪ್ರಾರಂಭದಿಂದಲೂ ಉಂಟು, ಈಗಿನಿಂದಲ್ಲ. ಯಕ್ಷಗಾನ ರಂಗದಲ್ಲಿ ಪ್ರಾರಂಭದಿಂದಲೂ ಅವನತನವನ್ನು ಪ್ರಯೋಗಿಸಿ ಅವ ಏನು ಎಂಬುದನ್ನು ತೋರಿಸುವುದಕ್ಕೆ ಬೇಕಾಗಿ ಮಾಡ್ತಿದ್ದ. ಕೆಲವು ಸಕ್ಸಸ್ ಆಗಿದೆ, ಕೆಲವು ಫೇಲಿಯರ್ ಆಗಿದೆ. ಮತ್ತೆ ಈಗ ನೀವು ತೋರಿಸಿದಂತಹ ವಿಡಿಯೋದಲ್ಲಿ ಭೂತಾರಾಧನೆಗೂ ತೆಂಕುತಿಟ್ಟಿಗೂ ಬಹಳ ನಿಕಟ ಸಂಬಂಧ ಉಂಟು. ಅದರಲ್ಲಿ ಎರಡು ಮಾತೇ ಇಲ್ಲ. ಕೆಲವರು ಭೂತಾರಾಧನೆಯ ಬಹಳ ನೆಚ್ಚಿಕೊಂಡವರು ಹೇಳ್ತಾರೆ, ತೆಂಕುತಿಟ್ಟು ಯಕ್ಷಗಾನ ಬಂದದ್ದೇ ಭೂತಾರಾಧನೆಯಿಂದ. ನಿಜ. ಆ ರೀತಿಯಲ್ಲಿ ಭೂತಾರಾಧನೆಗೆ ಸಂಬಂಧಪಟ್ಟಂತಹ ಈ ಕೆಲವು ದೃಶ್ಯಗಳನ್ನು ತೋರಿಸುವುದು ಅದು ಅಪರಾಧ ಅಲ್ಲ. ಆದರೆ ಇಲ್ಲಿಗೆ ಏನಾಗಿದೆ ಅಂದ್ರೆ, ಒಬ್ಬ ಕಲಾವಿದ ಈಗ ಅವ ಮಾಡುತ್ತಿರುವಂತಹ ಅಭಿನಯಗಳೆಲ್ಲ ಉಂಟಲ್ಲ, ಅದು ಸೈಕಲಾಜಿಕಲಿ ಹಿಪ್ನೋಟೈಸ್ಗೆ ಸಂಬಂಧಪಟ್ಟಂತಹ ವಿಷಯ. ಅವನೇ ಅದಕ್ಕೆ ಹಿಪ್ನೋಟೈಸ್ ಮಾಡಿಕೊಳ್ಳುದು, ಅದಕ್ಕೆ ಸೆಲ್ಫ್ ಹಿಪ್ನೋಟೈಸ್ ಅಂತ ಹೇಳ್ತಾರೆ. ಒಬ್ಬ ವೇಷಧಾರಿಗೆ ನಾವು ಮೊದಲು ಪ್ರಾರಂಭದಲ್ಲಿ ಪಾತ್ರ ಮಾಡುವುದಕ್ಕೆ ಕಲಿಸುವಾಗ ಮೇಕಪ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಇದ್ರೆ ನಾವು ಅವನಿಗೆ ಹೇಳ್ತೇವೆ, ನೀನು ಮೇಕಪ್ ಒಂದು ಮೊದಲು ಕಲಿ, ನೀನು ನಿನ್ನ ವೇಷ ಆಗ ಒಳ್ಳೇದಾಗ್ತದೆ ಎಂದು. ಯಾಕೆಂದ್ರೆ ಮೇಕಪ್ ಮಾಡಿಕೊಂಡಿದ್ದ ಹಾಗೆಯೇ ಅವನಷ್ಟಕ್ಕೆ ಹಿಪ್ನೋಟೈಸ್ ಆಗ್ತಾನೆ, ಆ ಪಾತ್ರವಾಗ್ತಾ ಹೋಗ್ತಾನೆ. ಯಾರು ಅವನೇ ಮೇಕಪ್ ಮಾಡಿ ವೇಷ ಮಾಡ್ತಾನೋ ಅವನ ವೇಷ ಒಳ್ಳೇದಾಗುತ್ತದೆ. ಬೇರೆಯವರು ಮೇಕಪ್ ಮಾಡಿದ್ರೆ ಅವನ ವೇಷ ಅಷ್ಟು ಒಳ್ಳೇದಾಗುವುದಿಲ್ಲ ಅಂತ. ಇದು ಬೇಸಿಕ್ ಥಿಯರಿ, ಯಕ್ಷಗಾನದ ಬೇಸಿಕ್ ಥಿಯರಿ. ಅದು ಯಾಕೆ ಬಂತು ಅಂದ್ರೆ, ಅದೇ ಪಾತ್ರ ಅವನಿಗೆ ಮೇಕಪ್ ಮಾಡಿಕೊಳ್ಳಿಕ್ಕೆ 3/4 ಗಂಟೆ 1 ಗಂಟೆ ಬೇಕು. ಆ ಸಮಯದಲ್ಲಿ ಅವನಿಗೆ ಹಿಪ್ನೋಟೈಸ್ ಹಾಕೊಳ್ತಾ ಇರ್ತಾನೆ ಆ ಪಾತ್ರಕ್ಕೆ. ಇಂತಹ ಸೆಲ್ಫ್ ಹಿಪ್ನೋಟೈಸ್ ಎಷ್ಟು ಬೇಕು ಎಂಬುದು
ಅದಕ್ಕೆ ಲಿಮಿಟ್ ಇಲ್ಲ. ನಾನು ಮೊದಲಿಗೆ ಹೇಳಿದ ಹಾಗೆ ಒಬ್ಬ ಕಲಾವಿದ ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ಬೇಕು ಎಂಬುದಕ್ಕೆ ಯಾವುದೇ ನಿರ್ಬಂಧ ಕಲಾವಿದರಿಗಿಲ್ಲ. ಇಲ್ಲ, ಅದು ಅವನಿಗೆ ಸಂಬಂಧಪಟ್ಟ ವಿಷಯ. ಅದನ್ನು ಕಲಾವಿದನೇ ಯೋಚಿಸಿ ಅದನ್ನು ಅಳವಡಿಸಬೇಕು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ ಸತ್ಯಾನಂದ ಸರ್, ಈಗ ಒಂದು ಪ್ರಶ್ನೆ ಬರುತ್ತೆ ಈ ಸಂದರ್ಭ. ಆಗ್ಲೇ ನಾವು ಹೇಳ್ದಾಗೆ ಯಕ್ಷಾವೇಶ, ಅಲ್ಲಿ ಯಕ್ಷಗಾನ ಕಲಾವಿದನ ಮೇಲೆ ಆವೇಶ ಆಗಿದೆ, ದೈವದ ಆವೇಶ ಆಗಿದೆ, ಆಹ್ವಾನೆ ಆಗಿದೆ ಅನ್ನುವಂಥದ್ದು ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ತಾವು ಯಾವ ರೀತಿ ನೋಡ್ತೀರಾ ಸರ್? ಇಸ್ ಇಟ್ ಪಾಸಿಬಲ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಸರಪಾಡಿ ಸರ್ ಹೇಳ್ತಾ ಇದ್ರೆ ನೋ ಇಂಪಾಸಿಬಲ್ ಅನ್ನುವಂಥದ್ದು, ಇದು ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಏನ್ ಹೇಳ್ತಾರೆ? ಅದಕ್ಕಾಗಿಯೇ ನಾನು ಹೇಳಿದ್ದು, ಅದಕ್ಕೆ ನಾನು ಆ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಸೆಲ್ಫ್ ಹಿಪ್ನೋಟೈಸ್. ಅವನೇ ಹಿಪ್ನೋಟೈಸ್ ಮಾಡಿಕೊಳ್ಳುವುದು. ಈಗ ಹಿಪ್ನೋಟೈಸ್ ನ ಟೆಕ್ನಿಕ್ ನಿಮಗೂ ಗೊತ್ತಿರಬಹುದು, ಎಲ್ರಿಗೂ ಗೊತ್ತಿರಬಹುದು. ಸರಿ, ಮೊದಲು ಒಂದು ಕಾಲದಲ್ಲಿ ತುಂಬಾ ಪ್ರಚಲಿತ ಇತ್ತು, ಹಿಪ್ನೋಟೈಸ್ ಶೋಗಳಾಗ್ತಾ ಇತ್ತು. ಒಬ್ಬರನ್ನು ಹಿಪ್ನೋಟೈಸ್ ಮಾಡಿ ಕುಳ್ಳಿರಿಸಿ ಅವನು ಹೇಳಿದ ಹಾಗೆ ಮಾಡಿಸಿಕೊಳ್ಳುವುದು, ಇದೆಲ್ಲ ಶೋ ಆಗ್ತಾ ಇತ್ತು. ಇದು ಸಹ ಸೆಲ್ಫ್ ಹಿಪ್ನೋಟೈಸ್ ಗೆ ಸಂಬಂಧಪಟ್ಟಂತಹ ವಿಷಯ. ಈಗ ದೇವಿ ಮಾಡುವ ಪಾತ್ರ, ಈಗ ನಮಗೆಲ್ಲ ದೇವಿ ಮಾಡುವ ಪಾತ್ರ ಮಾಡುವಾಗ ನಮ್ಗೆಲ್ಲ ಗುರುಗಳು ಹೇಗೆ ಕೊಟ್ಟದ್ದು ಅಂದ್ರೆ, ಸ್ವಲ್ಪ ಕಾಲಕ್ಕೆ ಅನ್ವಯಿಸಬೇಕು, ನಿಮ್ಮ ನೆರಿಗಳು ಸ್ವಲ್ಪ ಶೇಕ್ ಆಗ್ತಾ ಇರಬೇಕು ಅಂತ. ಅದು ಈಗ ವಿಕಾರ ಹೊಂದಿ ಅದು ಆಕೃತಿ ಈಗ ಆಗುತ್ತಾ ಇರುವುದು, ಮೈಯಲ್ಲಿ ಬರುವುದು, ಇದೆಲ್ಲ ವಿಕೃತಿ. ಓಕೆ ಅಂದ್ರೆ ಓಕೆ ಸರಿ, ಈಗ ಇಂತಹ ಒಂದು ಪರಕಾಯ ಪ್ರವೇಶ ಇಲ್ಲ ಅನ್ನೋದು ತಾವು ಹೇಳ್ತಾ ಇರುವಂತದ್ದು ಅಲ್ಲಲ್ಲ. ಅವರು ಸತ್ಯಾನಂದರಾಯರೇ, ಪರಾಕಾಯ ಪ್ರವೇಶ ಎನ್ನುವಂಥದ್ದು ಆ ಶಬ್ದ ಯಾಕೆ ಬಳಕೆ ಮಾಡಿದೆ ಅಂದ್ರೆ, ನಾನು ನಿರ್ವಹಣೆ ಮಾಡುವಂತಹ ಪಾತ್ರ ಅದು ಅದಾಗಿಯೇ ಕಂಡು ಬಂದ್ರೆ ಅದಕ್ಕೆ ನ್ಯಾಯ ಸಿಗ್ತದೆ ಪಾತ್ರಕ್ಕೆ. ಒಬ್ಬ ಶಕುನಿಯಾಗಿ ಶಕುನಿ ತಂತ್ರವನ್ನು ಮಾಡುವಾಗ ಅವನ ಹಾವ ಭಾವ ಅವನ ನಟನೆಗಳು ಎಲ್ಲ ಶಕುನಿ ಅಂತ ಇದ್ರೆ ಅದು ಅವನಿಗೆ ಮೈಗೂಡಿ ಬಂದಿದೆ, ಆ ಪಾತ್ರ ಅವನಿಗೆ ಅರ್ಥಪೂರ್ಣವಾಗಿ ಅವನಿಗೆ ಸಿಕ್ಕಿದೆ, ಅವನನ್ನು ನಿರ್ವಹಿಸ್ತಿದ್ದಾನೆ ಅನ್ನುವಂಥ ಭಾವನೆ ಬರ್ತದೆ. ಪರಕಾಯ ಪ್ರವೇಶ ಅಂದ್ರೆ ನಮ್ಮ ಆತ್ಮವನ್ನು ಬಿಟ್ಟು ಅದರೊಂದಿಗೆ ಸೇರಿಕೊಳ್ಳುವುದಲ್ಲ. ನಮ್ಮ ನಟನೆ, ನಾವು ಕಲಾವಿದರಂದ್ರೆ ನಟನೆ ಮಾಡುವವರು. ನಟನೆ ಮಾಡುವಾಗ ನೈಜತೆಯಲ್ಲಿ ಕಾಣಬೇಕು. ನೋಡುವ ಪ್ರೇಕ್ಷಕರಿಗೆ ಅದರಲ್ಲಿ ಏನೋ ವಿಕೃತಿ ಕಾಣಬಾರ್ದು. ನೈಜ, ಅವ ಒಂದು ಕ್ರೂರಿ ಅಂದ್ರೆ ಕ್ರೂರ್ಯ ಮಾಡಿದ, ಸಾತ್ವಿಕ ಮಾತ್ರ ಸಾತ್ವಿಕ, ದೇವಿ ಅಂದ್ರೆ ದೇವಿ ಹಾಗೆಯೇ ಕಂಡು ಬಂದರು ಎನ್ನುವಂಥ ಭಾವನೆ ಬರಬೇಕಿದ್ರೆ ಪರಕಾಯ ಪ್ರವೇಶ ಎನ್ನುವಂಥದ್ದು ಅಂದ್ರೆ ಅದೇ ನಾನು ಎನ್ನುವಂಥ ಭಾವನೆ ಬಂದ್ರೆ ಒಬ್ಬ ಉತ್ತಮ ಕಲಾವಿದ ಎನ್ನುವ ದೃಷ್ಟಿಯಲ್ಲಿ ಹೇಳಿದ ಹೊರತು ಪರಕಾಯ ಅಂದ್ರೆ ನಮ್ಮ ಆತ್ಮವನ್ನು ಬಿಟ್ಟು ಆ ಆತ್ಮದಲ್ಲಿ ಸೇರಿಕೊಳ್ಳುವುದು ಅಂತ ಅಲ್ಲ ಅರ್ಥ. ರೈಟ್ ಸರ್. ಓಕೆ ಸರ್, ಈಗ ಓಕೆ ಇಂತಹ ಒಂದು ಬೆಳವಣಿಗೆಗಳು ಯಾಕಂದ್ರೆ ಸರಪಳಿ ಸರ್ ಜೊತೆ ನಾನು ಮಾತನಾಡಿದಾಗ ಅವರು ಪ್ರಥಮವಾಗಿ ಹೇಳಿರುವಂತದ್ದು ಯಾವ ರೀತಿ ಯಕ್ಷಗಾನದ ಬದಲಾವಣೆಗಳು ಆಯ್ತು ಅನ್ನುವಂಥದ್ದು ನೇರವಾಗಿ ಅವರು ಹೇಳಿದ್ರು. ಧಾರ್ಮಿಕವಾಗಿರುವಂತಹ ಯಕ್ಷಗಾನದಿಂದ ಜೊತೆಗೆ ತುಳು ಯಕ್ಷಗಾನ ಬರುತ್ತೆ, ತದನಂತರ ಸಾಮಾಜಿಕವಾಗಿರುವಂತಹ ಯಕ್ಷಗಾನ ಪ್ರಸಂಗಗಳು ಬಂದಿರುವಂತದ್ದು. ಅದೇ ರೀತಿ ಈ ರೀತಿ ಅಂದ್ರೆ ದೈವಗಳು ಸಭಿಕರ ಮಧ್ಯದಲ್ಲಿ ರೋಷಾವೇಶದಿಂದ ಓಡಿ ಬರುವಂತದ್ದು, ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿ ಮಾಡುವಂತದ್ದು, ಇಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಸರಪಾಡಿ ಅವರ ಒಂದು ಅಭಿಪ್ರಾಯ. ಸರ್, ತಾವು ಯಾವ ರೀತಿ ನೋಡ್ತೀರಾ ಸರ್? ಸರ್, ಅದು ಈಗ ಬಯಲಾಟಗಳಲ್ಲಿಯೂ ಮೊದಲಿಂದಲೂ ಇದ್ದಂತಹ ಕ್ರಮ. ಈಗ ಮಹಿಷಾಸುರನು ಅಥವಾ ಚಂಡಮುಂಡರು ಸಭೆಯಲ್ಲಿ ಹೋಗುವುದು, ಮಧುಕೈಟವರು ಸಭೆಯಲ್ಲಿ ಹೋಗುವುದು, ಅಂದ್ರೆ ಯಕ್ಷಗಾನ ಥಿಯೇಟರ್ ಅಂದ್ರೆ ಸ್ಟೇಜ್ ಮೇನ್, ಆಡಿಯನ್ಸ್ ಸಹ ಥಿಯೇಟರ್. ಇದು ಯಕ್ಷಗಾನದ ಆದಿಯಿಂದಲೂ ಬಂದಂತಹ ವಿಷಯ. ಯಕ್ಷಗಾನ ಥಿಯೇಟರ್ ಅಂದ್ರೆ ಖಾಲಿ ರಂಗಸ್ಥಳ ಮಾತ್ರ ಅಲ್ಲ, ಅದು ಯಾಕೆ ಮಾಡಿದ್ದು ಅಂದ್ರೆ ಇಡೀ ರಾತ್ರಿ ನಡೀತಾ ಇರುವಾಗ ಪ್ರೇಕ್ಷಕರಿಗೆ ಉತ್ತೇಜನ ಕೊಡುವುದಕ್ಕಾಗಿ ಸಭೆಯಲ್ಲಿ ಬರುವುದು, ಇಂಥದ್ದನ್ನೆಲ್ಲ ಮಾಡ್ತಾ ಇತ್ತು. ಆದ್ರಿಂದ ಯಕ್ಷಗಾನ ಥಿಯೇಟರ್ ಎಂಬುದು ಆಡಿಯನ್ಸಸ್ ಸೇರಿ ಉಂಟು, ಅದಕ್ಕಾಗಿ ಹಾಗೆ ಮಾಡ್ತಾ ಇತ್ತು. ಬಯಲಾಟದಲ್ಲಿ ಮಾತ್ರ, ಡೇರೆ ಮೇಳದಲ್ಲಿ ಹೀಗೆಲ್ಲ ಇಲ್ಲ. ಈಗ ಇವರು ನಮ್ಮ ಆಪ್ತರಾದ ಅಶೋಕ್ ಶೆಟ್ಟಿ ಹೇಳಿದ ಹಾಗೆ ಒಂದು ಪಾತ್ರವೊಂದಲ್ಲಿ ಇನ್ವಾಲ್ವ್ ಆಗುದು, ನಾವು ಅದನ್ನು ಆಕ್ಟಿಂಗ್ ಅಂತ ಹೇಳುದು, ಅಭಿನಯ ಅಂತ ಹೇಳುದು, ಪರಕಾಯ ಅಂತ ಹೇಳುವುದಿಲ್ಲ. ಯಾಕೆಂದ್ರೆ ಅದು ಥಿಯೇಟರ್ ಅಲ್ಲಿ ನಾವು ಯಾವಾಗಲೂ ಪರಕಾಯ ಪ್ರವೇಶ ಮಾಡ್ಲಿಕ್ಕೆ ಇಲ್ಲ. ಸರ್, ಹಾಗಾದ್ರೆ ಪಾತ್ರ ಮಾಡುದಾದ್ರೆ ದೇವಿಯ ಪಾತ್ರವಾಗಿ ಇರ್ತದೆ. ಸರ್, ಈಗ ಹಾಗಾದ್ರೆ ನಮ್ಮ ಒಂದು ಅಭಿಪ್ರಾಯ ನಾನು ಕೇಳ್ತಾ ಇರೋದು, ಥಿಯೇಟರ್ ಇದೆಲ್ಲ ಥಿಯೇಟರ್ ಆರ್ಟ್ ಅನ್ನೋ ತಾವು ಹೇಳ್ತಾ ಇದ್ದೀರಾ. ಓಕೆ,
ಹಾಗಾದ್ರೆ ಯಕ್ಷಗಾನ ಅಂತ ಬಂದಾಗ ಇದರಲ್ಲಿ ಏನೋ ಒಂದು ಶಕ್ತಿ ಇದೆ, ಇದರಲ್ಲಿ ದೈವಿ ಶಕ್ತಿ ಇದೆ, ದೈವಿ ಕಳೆ ಇದೆ ಅನ್ನುವಂತ ಒಂದು ನಂಬಿಕೆ ಕರಾವಳಿ ಭಾಗದಲ್ಲಿ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ಅಂದ್ರೆ ಇದನ್ನ ನಾವು ಥಿಯೇಟರ್ ಆರ್ಟ್ ಆಗಿ ಕನ್ಸಿಡರ್ ಮಾಡಬೇಕಾ ಅಥವಾ ಇದರಲ್ಲಿ ದೈವಿ ಶಕ್ತಿ ಇದೆ, ದೈವಿ ಕಳೆ ಇದೆ ಅನ್ನುವಂಥದ್ದು ನಾವು ಕನ್ಸಿಡರ್ ಮಾಡಬಹುದಾ? ಯಾಕೆಂದ್ರೆ ದೈವ ಅಂತ ಬಂದಾಗ ದೈವದ ಒಂದು ಆಚಾರ ವಿಚಾರಗಳು, ಅದರ ಒಂದು ನರ್ತನೆ ಯಾವ ರೀತಿ ಇರುತ್ತೆ, ಅದನ್ನು ಅನುಕರಣೆ ಮಾಡಿದ್ರು ಕೂಡ ಕೆಲವೊಂದು ಕಡೆ ವ್ಯತಿರಿಕ್ತವಾಗಿರುವಂತಹ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಕರಾವಳಿಗರ ನಂಬಿಕೆ, ಅವರ ಒಂದು ಭಾವನೆ. ಈ ಸಂದರ್ಭ ಅಂತಹ ಒಂದು ವೇಷಭೂಷಣಗಳು, ಅದು ಪರಿಪೂರ್ಣ ಅಲ್ಲದಿದ್ರು ಕೂಡ ಅಂತಹ ಒಂದು ವೇಷಭೂಷಣಗಳು, ಅದನ್ನೇ ಹೋಲುವಂತಹ ವೇಷಭೂಷಣಗಳನ್ನ ಹಾಕಿಕೊಂಡು ನೃತ್ಯ ಮಾಡಿದ್ರು ಕೂಡ ಇಂತಹ ಒಂದು ಆಹ್ವಾನ ಆಗಿರುವಂತದ್ದು ಆಗಬಹುದಾ ಅಥವಾ ಆವೇಶ ಬರುವಂತದ್ದು ಆಗಬಹುದಾ ಅನ್ನುವಂಥದ್ದು ಕರಾವಳಿಗರ ನಂಬಿಕೆ. ತಾವು ಹೇಳ್ತಾ ಇದ್ರೆ ಇದು ಥಿಯೇಟರ್ ಆರ್ಟ್, ಓನ್ಲಿ ಥಿಯೇಟರ್ ಆರ್ಟ್ ಅನ್ನುವಂಥದ್ದು ಸರ್. ಇದನ್ನ ನಾನು ಕೇಳ್ತಾ ಇದ್ದೀನಿ, ಏನ್ ಹೇಳ್ತೀರಾ ಸರ್? ಎಸ್ ಸರ್. ಈಗ ಭೂತಾರಾಧನೆಗೆ ಸಂಬಂಧಪಟ್ಟು ಭೂತಾರಾಧನೆಯ ಎಲ್ಲಾ ವಿಷಯಗಳು ಯಕ್ಷಗಾನದಲ್ಲಿ ಆಗಾಗ ಕಲಾವಿದರು ತಂದಿದ್ದಾರೆ. ಆದ್ರೆ ಹೆಚ್ಚು ಸಮಯ ಯಾವುದು ಉಳಿಲಿಲ್ಲ. ಒಂದು ನಾವು ಯಾವಾಗ್ಲೂ ಯೋಚನೆ ಮಾಡಬೇಕಿದ್ದಂತಹ ವಿಷಯ ಎಂತದು ಅಂದ್ರೆ, ಯಕ್ಷಗಾನಕ್ಕೆ ಹಲವು ಬರ್ತದೆ, ಹಲವು ಎಲ್ಲ ಹೆಚ್ಚು ಇಡೀ ನಮ್ಮ ಇಂಡಿಯಾದ ಎಲ್ಲಾ ಆರ್ಟಿನ ತುಣುಕುಗಳು ಯಕ್ಷಗಾನದಲ್ಲಿ ಬರ್ತದೆ. ಆದ್ರೆ ಕಾನ್ಸ್ಟೆಂಟ್ ಆಗಿ ಯಾವುದೂ ನಿಲ್ಲುವುದಿಲ್ಲ, ಸ್ಥಾಯಿಯಾಗಿ ಯಕ್ಷಗಾನದಲ್ಲಿ ಯಾವುದೂ ನಿಲ್ಲುವುದಿಲ್ಲ. ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ, ಒಂದು 10 ವರ್ಷಗಳ ಹಿಂದೆ ನಾಟ್ಯ ವೈಭವ, ರಾಗ ವೈಭವ, ಇಂಥದ್ದೆಲ್ಲ ಆಯ್ತು, ಹಲವು ಒಳ್ಳೆ ಬೆಳವಣಿಗೆ, ಯಕ್ಷಗಾನಕ್ಕೆ ಸಂಬಂಧಪಟ್ಟು ಒಳ್ಳೆ ಬೆಳವಣಿಗೆ. ಹಾಗಿದ್ರೆ ಸಹ ಅದು ಹೆಚ್ಚು ಸಮಯ ಉಳಿಯುವುದಿಲ್ಲ, ಒಮ್ಮೆಗೆ ಕೆಲವು ವರ್ಷ ನಿಲ್ತದೆ, ಆಮೇಲೆ ಹೋಗ್ತದೆ. ಆದ್ರೆ ಯಕ್ಷಗಾನಕ್ಕೆ ಏನು ಬೇಕೋ ಅದು ಯಕ್ಷಗಾನ ತಗೊಳ್ತದೆ, ಉಳಿದದ್ದನ್ನು ಬಿಡ್ತದೆ. ಇಂಥದ್ದೆಲ್ಲ ಉಂಟಲ್ಲ, ಮೈಯಲ್ಲಿ ಬರುವುದು, ಇದು ಈ ವಿಷಯಗಳೆಲ್ಲ ಇದು ಟೆಂಪರರಿ, ಇದು ಹೆಚ್ಚು ಸಮಯ ನಿಲ್ಲುವಂತಹ ವಿಷಯ ಅಲ್ಲ. ಅಂತ 5 ವರ್ಷದ ಮೇಲೆ ನಾವು ಮಾತಾಡುದು. ಸರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಪೇಜಾವರ ಸತ್ಯನಾರಾಯಣ ಸರ್ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗಿತ್ತು, ಆದ್ರೆ ತಾಂತ್ರಿಕವಾಗಿರುವಂತಹ ಸಮಸ್ಯೆ. ಥ್ಯಾಂಕ್ ಯು ಸರ್ ಪೇಜಾವರ ಸರ್. ಎಸ್, ಅದೇ ರೀತಿ ನಾನು ಮಾತುಕತೆ ಸರಪಡಿ ಸರ್ ಜೊತೆ ಮುಂದುವರಿಸ್ತೇನೆ. ಅದೇ ರೀತಿ ಇದು ಸದ್ಯ ಕರಾವಳಿ ಭಾಗದಲ್ಲಿ ನಡೆದಿರುವಂತಹ ಒಂದು ವಿಡಿಯೋ, ಬಡಗುತಿಟ್ಟಿನ ಯಕ್ಷಗಾನ, ಪ್ರಸಿದ್ಧ ಹಟ್ಟಿ ಅಂಗಡಿ ಮೇಳದಿಂದ ನಡೆದಿರುವಂತಹ ಒಂದು ಯಕ್ಷಗಾನ, ಅದರಲ್ಲಿ ಆಹ್ವಾನ ಆಗಿರುವಂತಹ ವಿಡಿಯೋ ತಾವು ನೋಡ್ತಾ ಇದ್ದೀರಾ. 1 ವರ್ಷದ ಹಿಂದೆ ಜನವರಿಯಲ್ಲೂ ಕೂಡ ಇಂತಹದ್ದೇ ಒಂದು ಘಟನೆ ನಡೆದಿತ್ತು, ಬ್ರಹ್ಮಾವರದಲ್ಲಿ ನಡೆದಿರುವಂತಹ ಘಟನೆ. ಆ ಸಂದರ್ಭ ಧೂಮಾವತಿ ದೈವದ ಆಹ್ವಾನ ಆಗಿದೆ ಅನ್ನುವಂಥದ್ದು, ಆ ಪಾತ್ರಧಾರಿಯು ಕೂಡ ನೆಲಕ್ಕೆ ಉರುಳಿ ಬಿದ್ದಂತಹ ಘಟನೆ ನಡೆದಿದೆ ಬ್ರಹ್ಮಾವರದಲ್ಲಿ. ಏನಾಗಿದೆ ಅದರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಡು ಬನ್ನಿ.
ಇದು ಉಡುಪಿ ಬ್ರಹ್ಮಾವರದಲ್ಲಿ ನಡೆದಿರುವಂತಹ ಒಂದು ದೃಶ್ಯಾವಳಿ ತಾವು ನೋಡ್ತಾ ಇದ್ರೆ 1 ವರ್ಷಗಳ ಹಿಂದೆ ಜನವರಿಯಿಂದ ನಡೆದಿರುವಂತಹ ವಿಡಿಯೋ ಧೂಮವತಿ ದೈವದ ಆವೇಶ ಆಗಿದೆ ಅನ್ನುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು. ಅದನ್ನ ಈ ಸಂದರ್ಭ ನಾವು ಹಾಕಿದ್ವಿ, ಯಾಕಂದ್ರೆ ಈ ಒಂದು ಬದಲಾವಣೆಗಳ ಬಗ್ಗೆ ಬೆಳವಣಿಗೆಗಳ ಬಗ್ಗೆ ನಾವು ಮಾತನಾಡ್ತಿದ್ವಿ, ಧನಾತ್ಮಕವಾಗಿರುವಂತಹ ಚರ್ಚೆ ಅಷ್ಟೇ. ಹಾಗಾಗಿ ನಮ್ಮ ಜೊತೆ ಸರಪಾಳಿ ಸರ್ ಇದ್ದಾರೆ, ಮಾತುಕತೆ ಮುಂದುವರಿಸಬೇಕು. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ಜನರ ಒಂದು ಅಭಿಪ್ರಾಯ ಯಾವ ರೀತಿ ಇದೆ ಅನ್ನುವಂತ ನಾನು ಕೇಳಬೇಕಾಗುತ್ತೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು? ಚರಣ್ ಸರ್. ಚರಣ್, ನಮಸ್ತೆ ಸರ್. ಚರಣ್ ಅವರೇ, ನಮಸ್ತೆ ಸರ್. ಅಶೋಕ್ ಶೆಟ್ಟಿ ಅವರಿಗೆ ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಮಾತಾಡಿ ಸರ್. ನಾನು ಏನು ಹೇಳುದಂದ್ರೆ, ಈಗ ಒಂದು 20 ವರ್ಷಕ್ಕಿಂತ ಈಗ ಇವರು ಅಶೋಕ್ ಶೆಟ್ಟಿ ಅವರಾಗಿರ್ಬೋದು, ಅಲೆಯ ಎಷ್ಟು ಮೊದಲಿನವರೆಲ್ಲ ಯಕ್ಷಗಾನದ ಪಾತ್ರಿಗಳೆಲ್ಲ ಇದ್ದಲ್ಲ ಸರ್, ಅವರೆಲ್ಲ ಇರುವಾಗ ಈಗೆಲ್ಲ ಇರ್ಲಿಲ್ಲ. ಈಗಿನ ಹುಡುಗರೆಲ್ಲ ಬಂದು ಎಲ್ಲ ಹಾಳು ಮಾಡ್ತಿದ್ದಾರೆ ಒಂದು. ಮತ್ತೆ ಇನ್ನೊಂದು, ಈಗ ಎಲ್ಲ ಯಕ್ಷಗಾನದ ಆಡಂಬರ ಆಗ್ತಾ ಉಂಟು. ಮೊದಲೆಲ್ಲ ಯಕ್ಷಗಾನಕ್ಕೆ ಅದರ ಇದ್ದು ನಿಯಮ ಎಲ್ಲ ಇತ್ತು. ಈಗ ಅದೆಲ್ಲ ಏನು ಕಾಣುದಿಲ್ಲ, ಖಾಲಿ ಆಡಂಬರ ಆಡಂಬರ ಆಡಂಬರ. ಈಗೊಂದು ಯಾವ್ದೊಂದು ರಾಜಗುಳಿಗವ ಯಾವ್ದೊಂದು ನಾಟಕ ಬರ್ತಾ ಉಂಟಂತೆ, ಅದ್ರಲ್ಲಿ ಎಲ್ಲ ದುಡ್ಡು ಮಾಡುದು, ಇವರೆಲ್ಲ ದುಡ್ಡು ಮಾಡುದು, ಖಾಲಿ ದೇವರದು ವೇಷ ಹಾಕುದು, ಜನರ ಮಧ್ಯೆ ಬರುವುದು, ಸ್ವಲ್ಪ ಹೀಗೆ. ಇದು ಈಗ ವಿಡಿಯೋ ನೀವು ತೋರಿಸಿದಿರಲ್ಲ ಸರ್, ಅದು ನಿಜವಾಗಿ ಫೇಕ್. ಅವನಿಗೆ ಮೈಯಲ್ಲೇ ಬರ್ಲಿಲ್ಲ. ಈಗಿನ ಹುಡುಗರುಂಟಲ್ಲ ಸರ್, ಈ ಹುಡುಗರಿಗೆ ದೇವರ ಬಗ್ಗೆ ನಂಬಿಕೆಯೂ ಇಲ್ಲ. ಈ ಎಲ್ಲ ಆಡಂಬರ ಆಗಿ ಬಿಟ್ಟಿದೆ. ಈಗ ಯಕ್ಷಗಾನ ಆಡಂಬರ, ನಮ್ಮ ಭೂತದು ಕೋಲ ಎಲ್ಲ ಆಡಂಬರ ಆಗಿ ಬಿಟ್ಟಿದೆ. ಮೊದಲಿನ ಹಾಗೆ ಶಿಸ್ತು ಬದ್ಧ ಯಾವುದೂ ಇಲ್ಲ. ಮೊದಲಿನವರೆಲ್ಲ ಕೋಲ ಕಟ್ಟುವಾಗ ಅವರು ಗಗ್ಗರ ಹಿಡಿಯುವಾಗ ನಾವು ನಮ್ಮ ಕಣ್ಣಲ್ಲಿ ದೈವವನ್ನೇ ನೋಡಿದಾಗೆ ಆಗ್ತಿತ್ತು. ಆದ್ರೆ ಈಗಿನವರು ಎಲ್ಲ ಆಡಂಬರ ಆಗಿ ಬಿಟ್ಟಿದೆ ಸರ್, ಅಷ್ಟೇ ನಂದು. ಇದು ತಮ್ಮ ಅನಿಸಿಕೆ ಅಲ್ವಾ ಸರ್? ಎಸ್ ಸರ್, ಓಕೆ. ಮುಕ್ತವಾಗಿ ತಮ್ಮ ಅನಿಸಿಕೆಯನ್ನ ತಾವು ಹಂಚ್ಕೊಂಡ್ರಿ. ಎಸ್ ಸರ್, ಸರಪಡಿ ಸರ್. ಆಗ್ಲೇ ನಾನು ಹೇಳಿದೆ ಕೆಲವು ವಿಚಾರಗಳ ಬಗ್ಗೆ, ಬದಲಾವಣೆಗಳು ಬೆಳವಣಿಗೆಗಳು. ಈ ಒಂದು ವಿಡಿಯೋ ನೋಡ್ಕೊಂಡು ಬಂದ್ರಿ, ಇದರಲ್ಲೂ ಕೂಡ ದೈವದ ಆಹ್ವಾನ ಆಗಿದೆ ಅನ್ನುವಂತಹ ದೃಷ್ಟಿಯಲ್ಲಿ ಆ ಹುಡುಗ, ಆ ಪಾತ್ರಧಾರಿಯವರು ಜೀಟಿಕೆಯನ್ನು ಇಟ್ಕೊಳ್ತಾರೆ, ಜೊತೆಗೆ ಕೆಳಗೆ ಬೀಳುವಂಥದ್ದು, ನೆಲಕ್ಕುರುಳಿ ಬೀಳುವಂಥದ್ದು, ಇದನ್ನೆಲ್ಲ ನೋಡಿದಾಗ ಏನ್ ಹೇಳ್ತೀರ? ಇದು ಅದೇ ಅತಿರೇಕದ ಪರಮಾವಧಿ. ಈಗಾಗಲೇ ನಮ್ಮ ಆತ್ಮೀಯರೊಂದು ಹೇಳಿದ ಮಾತು, ಒಟ್ಟು ಆಡಂಬರ. ಆ ಮೂಲ ಸಿದ್ಧಾಂತ ಚೌಕಟ್ಟು ಯಾವುದಿದೆಯೋ ಅದನ್ನು ಮೀರಿ ಹೊರಗೆ ಬರ್ತಾ ಇದೆ. ಜನರ ಪ್ರೋತ್ಸಾಹ ಇರ್ಬೋದು, ಜನರ ಬೇಡಿಕೆ ಇರ್ಬೋದು, ಅದೇನೇ ಇರಲಿ, ಯಕ್ಷಗಾನಕ್ಕೆ ಒಂದು ಅದರದ್ದೇ ಆದ ಮೌಲ್ಯ ಇದೆ, ಅದಕ್ಕೊಂದು ಶಿಸ್ತಿದೆ, ನಿಯಮ ಇದೆ. ಅದು ಮೀರಿ ಹೋಗ್ತಾ ಇದೆ. ಯಾಕಂದ್ರೆ ನಿಯಂತ್ರಣ ಇಲ್ಲ ಒಂದು. ಇನ್ನೊಂದು ಸ್ಪರ್ಧಾತ್ಮಕವಾಗಿ ನಡೀತಿದೆ. ಹೊಸ ಮೇಳಗಳು ಆರಂಭ ಆಗ್ತದೆ, ಜನರನ್ನು ಆಕರ್ಷಿಸಬೇಕು. ಆ ವರ್ಷದ ಒಂದು ಪ್ರಸಂಗದಲ್ಲಿ ಏನಾದರೂ ಗಿಮಿಕ್ಸ್ ಮಾಡಿ ಜನರನ್ನು ಸೆಳೆಯಬೇಕು, ಆ ಮೇಳಕ್ಕೆ ಹೆಚ್ಚು ಆಟಗಳು ಸಿಗಬೇಕು ಎನ್ನುವ ಉದ್ದೇಶದಿಂದ ಇದಕ್ಕೆ ಸ್ವಲ್ಪ ಉತ್ತೇಜನ ಜಾಸ್ತಿ ಸಿಕ್ಕಿರ್ಬೋದು. ಹೊರತು ಯಕ್ಷಗಾನದಲ್ಲಿ ಇದೆಲ್ಲ ಅಗತ್ಯ ಇಲ್ಲದ ವಿಚಾರಗಳು. ನಮ್ಮ ಧಾರ್ಮಿಕ ಹಿನ್ನೆಲೆಯಿಂದ ಬಂದಂತ ಯಕ್ಷಗಾನ ಸಮಾಜಕ್ಕೆ ಸಂದೇಶ ಕೊಡುವಂಥದ್ದು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಕೆಟ್ಟದ್ದು ಮಾಡಿದ್ರೆ ಪರಿಣಾಮ ಏನಾಗ್ತದೆ, ಒಳ್ಳೇದು ಮಾಡಿದ್ರೆ ಏನಾಗ್ತದೆ ಎನ್ನುವಂಥದ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವಂತ ಒಂದು ಮಾಧ್ಯಮ ಯಕ್ಷಗಾನ. ಇದನ್ನು ವ್ಯಾಪಾರೀಕರಣಗೊಳಿಸಿದಾಗ ವ್ಯತ್ಯಾಸಗಳು ಬರೋದು ಸ್ವಾಭಾವಿಕ. ಹೊರತು ಇದು ನಿಜ ಅಲ್ಲ. ಇದು ಯಕ್ಷಗಾನದಿಂದ ಹೊರಗೋಗಿದೆ. ದೈವದ ಕಥೆಯನ್ನು ನಾವು ಆಡುವಾಗ ಆ ದೈವವನ್ನು ತರಬೇಕು, ರಂಗಕ್ಕೆ ತರಬೇಕಾದ್ರೆ ದೈವ ಅದೇ ರೀತಿ ರೋಷಾವೇಶದಿಂದ ಇಲ್ಲ, ಬೇಡ, ಹಾಗೆ ಮಾಡುವಂತ ಅವಶ್ಯಕತೆ ಇಲ್ಲ. ಆ ದೈವದ ಇನ್ಯಾವ ವಿಚಾರಗಳಿದೆಯೋ, ಆ ದೈವದ ನುಡಿಗಳು ಹೇಗಿದೆಯೋ, ಅದು ಮಾಡುವಂತಹ ಯಾವ ಇದು ಉಂಟ, ಯಾವುದು ನಾವು ಅದನ್ನು ಏನು ಹೇಳ್ತೇವೆ, ಅದರ ಅಭಿನಯಗಳನ್ನು, ಅದರ ಮಾತನ್ನು ಕೇಳೋದಕ್ಕೆ ಇನ್ನೊಂದು ದೈವದ ಆರಾಧನೆ ಬೇರೆ ನಡೀತದೆ. ಅದಕ್ಕೊಂದು ಬೇರೆ ವ್ಯವಸ್ಥೆ ಇದೆ. ದೈವದ ಕಲೆ ಕಾರಣಿಕವನ್ನು ತಿಳಿಯುವಂತ ವ್ಯವಸ್ಥೆಗೆ ಒಂದು ದೈವದ ನೇಮ ಆಗ್ತದೆ. ಈ ದೈವ ಹುಟ್ಟಿದ್ದು ಹೇಗೆ, ಬೆಳೆದಿದ್ದಲ್ಲಿ, ಯಾಕೆ ಹೀಗೆ ಮಾಡಿತು, ಹೇಗೆ ನಂಬಿದವರನ್ನು ಏನ್ ಮಾಡ್ತದೆ ಎನ್ನುವಂತ ವಿಚಾರಗಳು ಸಮಾಜಕ್ಕೆ ಸಿಗಬೇಕು. ಆ ದೈವದ ಬಗ್ಗೆ ಜನರಿಗೆ ಭಕ್ತಿ ಹುಟ್ಟುವಂತಹ ಒಂದು ಪ್ರಸಂಗಗಳು ಬೇಕು. ನೇಮದಲ್ಲಿ ಅದನ್ನು ತೋರಿಸಲಿಕ್ಕೆ ಆಗುವುದಿಲ್ಲ. ಒಬ್ಬರೇ ಪಾತ್ರಧಾರಿ ಅವ ಏನೋ ಮಾತಿನಲ್ಲಿ ಹೇಳ್ಬೋದು ಹೊರತು ಅದಕ್ಕಿಂತ ಕುಡಿದು ತೋರಿಸಬಹುದು, ಮಾತಿನಲ್ಲಿ ಹೇಳ್ಬೋದು. ಯಕ್ಷಗಾನದಲ್ಲಿ ಅವು ಹುಟ್ಟಿನಿಂದ ಬೆಳೆದು ಅವ ಏನೆಲ್ಲ ಮಾಡಿದೆ ಅನ್ನೋದನ್ನು ಕಥಾವಸ್ತು ತೋರಿಸುವಾಗ ಆ ದೈವದ ಆವೇಶ ಸಾಂಕೇತಿಕವಾಗಿ ಮಾಡ್ಬೋದು ಹೊರತು ಅದನ್ನು ಅತಿರೇಕ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಜನರು ಎಲ್ಲವನ್ನೂ ಅಪೇಕ್ಷೆ ಪಡ್ತಾರೆ. ಪ್ರೇಕ್ಷಕರು ಇನ್ನು ಬೇಕು ಮತ್ತು ಬೇಕು ಅಂತ ಹೇಳ್ತಾರೆ. ಅದು ಮರದಿಂದ ಹಾರಿದ್ರು ಒಳ್ಳೇದು,
ಒಬ್ಬ ಪಾತ್ರಧಾರಿ ಹನುಮಂತ ಮಾಡಿದ ಮರದಿಂದ ಹಾರಿದ್ರೆ ಮತ್ತೆ ಚಂದ ಆಗ್ಬೋದು ನೋಡುಗರಿಗೆ. ನಾವು ಕೊಡುವಾಗ ಯೋಚನೆ ಮಾಡ್ಬೇಕು, ಅದ್ರ ಸಾಧಕ ಬಾಧಕ ಇದು ಬೇಕೋ, ಯಕ್ಷಗಾನ ಚೌಕಟ್ಟಿನಲ್ಲಿ ಉಂಟೋ, ಸ್ವಲ್ಪ ವಿವೇಚನೆ ಮಾಡಿದ್ರೆ ಇಂಥ ಅತಿರೇಕಗಳೆಲ್ಲ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಕಾಣ್ತದೆ. ಓಕೆ, ರೈಟ್ ಸರ್, ಬರ್ತೇನೆ. ಅದೇ ರೀತಿ ಅನೇಕ ಕರೆಗಳು ಬರ್ತದೆ. ಇನ್ನೊಂದು ಕರೆ ನಾನು ಸ್ವೀಕಾರ ಮಾಡ್ತೇನೆ. ಕಾರ್ಕಳದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ನಾನು ನಮಸ್ತೆ, ಕಾರ್ಕಳದಿಂದ ವಸಂತ್ ಅಂತ ಮಾತಾಡೋದು. ವಸಂತ್ ಅವ್ರು, ನಮಸ್ತೆ ವಸಂತ್ ಸರ್, ಮಾತಾಡಿ ಸರ್. ನಾವು ನಿಮ್ಮ ಪ್ರೋಗ್ರಾಮ್ ಅನ್ನು ನೋಡ್ತಾ ಇದ್ದೇವೆ ಸರ್. ನಮ್ಗೆ ನೇರವಾಗಿ ನಮ್ಮ ಸರಪಡಿ ಒಂದು ಮಾತಾಡ್ಲಿಕ್ಕಿದೆ. ಹೇಳಿ ಸರ್. ನಮಸ್ತೆ. ಮಾತಾಡಿ ಸರ್, ಮಾತಾಡಿ ಸರ್. ಸರ್ ನಮಸ್ತೆ ಸರಪಡಿ, ನಮಸ್ತೆ. ನಮಸ್ತೆ ನಮಸ್ತೆ. ನಾವು ನಿಮ್ಮ ದೊಡ್ಡ ಒಂದು ಯಕ್ಷಗಾನ ಅಭಿಮಾನಿ. ಸಂತೋಷ. ಹೌದು, ನಿಮ್ಮ ಸಸಿತ್ಲಿ ಮೇಳದಲ್ಲೆಲ್ಲ ನಾವು ನಿಮ್ಮ ವೇಷಗಳನ್ನೆಲ್ಲ ನೋಡ್ತಾ ಇರ್ತೇವೆ. ನಾವೊಂದು ಎಂತ ಹೇಳುದಂತ ಹೇಳಿದ್ರೆ, ಈ ಯಕ್ಷಗಾನದಲ್ಲಿ ದೈವ ಬರಬೇಕು, ಅದು ರಂಗದಲ್ಲಿ ಇದ್ರೆ ಒಳ್ಳೇದು, ಅದನ್ನು ಹೊರಗೆ ತರುವುದು ಒಳ್ಳೇದಲ್ಲ ಅಂತ ನನ್ನ ಒಂದು ಭಾವನೆ. ಈಗ ರಂಗಸ್ಥಳದಲ್ಲಿ ಬಿಟ್ಟು ಅದನ್ನು ದೊಂದಿಯನ್ನು ಇಟ್ಕೊಂಡು ಬಂದು ಹೊರಗೆ ಬಂದು ಅದರ ಮೈ ಮೇಲೆ ಹಾಕೊಂಡು, ನಾನು ಮೊನ್ನೆ ಯಾವುದೊಂದು ಯೂಟ್ಯೂಬ್ ಅಲ್ಲಿ ನೋಡಿದೆ, ಬೆಂಕಿನಾಥೇಶ್ವರ ಮೇಳದವರು ಒಂದು ಈ ಪೈಂಟ್ ಕೊಡುವ ಅಟ್ಟಳಿಗೆ ಮೇಲೆ ಕುತ್ಕೊಂಡು ಒಂದು ದೊಂದಿಯನ್ನು ಇಟ್ಕೊಂಡು ಇದು ಮಾಡ್ತಾ ಇದ್ರು. ಅದು ನಿಜವಾಗಿ ಅವರು ಮಾಡುದು ಜನಗಳನ್ನು ರಂಜಿಸುವುದಕ್ಕೆ ಮಾಡಿರ್ಬೋದು, ಅದರಿಂದ ಆಗುವ ಅನಾಹುತ ಅವರಿಗೆ ಗೊತ್ತಾಗುದಿಲ್ಲ. ಅದು ಅವರು ಹಾಕಿದಂತ ಬಟ್ಟೆಗೆ ಆ ಬೆಂಕಿ ಎಲ್ಲ ಹಿಡಿದು ಏನೆಲ್ಲ ಆದ್ರೆ ಎಷ್ಟು ಒಂದು ತೊಂದರೆ ಅಲ್ವಾ. ಅದಕ್ಕೆ ನಾನು ನಿಮ್ಗೆ ಒಂದು ಸಲಹೆ ಕೊಡೋದು ಏನಂತ ಹೇಳಿದ್ರೆ, ಈ ವರ್ಷದ ಮಟ್ಟಿಗೆ ನಮ್ಮಿಂದು ಮೇಗೆಲ್ಲ ಮುಗಿತದೆ. ಮೇ ನಂತರ ನೀವೆಲ್ಲ ಒಂದು ನಿಮ್ಮ ಯಕ್ಷಗಾನದ ಹಿರಿಯರೆಲ್ಲ ಕೂತ್ಕೊಂಡು ನೀವು ಒಂದು ಸಂಘಟನೆಯನ್ನು ಮಾಡಿ ಮಾತನಾಡಿಕೊಂಡು, ನೀವು ಇಂಥದನ್ನು ರಂಗದಲ್ಲಿ ತೋರಿಸಿದ್ರೆ ಒಳ್ಳೇದು, ಅದು ಹೊರಗೆ ತೋರಿಸಬಾರದು ಎನ್ನುವಂತ ಒಂದು ನನ್ನ ಅಭಿಪ್ರಾಯ. ತಪ್ಪು ಸರಿ ನನಗೆ ಗೊತ್ತಿಲ್ಲ, ನನ್ಗೆ ಬಂದು ಗೊತ್ತಿದ್ದ ನಿಮ್ಗೆ ನಾನು ಹೇಳಿದ್ದೇನೆ. ಓಕೆ, ಇದು ತಮ್ಮ ಅನಿಸಿಕೆ, ಅಭಿಪ್ರಾಯ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು. ಕಾರ್ಕಳದಿಂದ ಕರೆ ಮಾಡಿರುವಂತಹ ವ್ಯಕ್ತಿ. ಸೊ ಹಾಗೆ ಈ ಒಂದು ಮಹಿಷಾಸುರ ಕೂಡ ಇದೇ ರೀತಿ ರಂಗ ಪ್ರವೇಶಕ್ಕೆ ಬರುವಂತದ್ದು, ಅಬ್ಬರದ ಒಂದು ಪ್ರವೇಶ ಇರುತ್ತೆ. ಯಾವ ರೀತಿ ಅಂದ್ರೆ ತಮ್ಗೆ ಗೊತ್ತಿರುವಂತಹ ವಿಚಾರ, ದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ಜನರು ಬರುವಂತದ್ದೇ ಈ ಒಂದು ಮಹಿಷಾಸುರನ ಒಂದು ವೇಷ ನೋಡ್ಲಿಕ್ಕೆ, ಮಹಿಷಾಸುರನ ಒಂದು ಪ್ರವೇಶ ನೋಡ್ಲಿಕ್ಕೆ, ಮಹಿಷಾಸುರ ಒಂದು ಅಬ್ಬರದ ಒಂದು ಪ್ರವೇಶ ನೋಡ್ಲಿಕ್ಕೆ. ಅಂದ್ರೆ ಅಷ್ಟು ಜನರು ಮಹಿಷಾಸುರನ ವೇಷಭೂಷಣಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ತಾವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಲ್ವಾ ಸರ್? ಏನ್ ಹೇಳ್ತೀರಾ? ನೋಡಿ, ನಾವು ಯಾವುದನ್ನು ಕೊಡ್ತೇವೋ ಅದನ್ನು ಪ್ರೇಕ್ಷಕರು ಸ್ವೀಕಾರ ಮಾಡ್ತಾರೆ. ನಾವು ಯಾವುದನ್ನು ಊಟಕ್ಕೆ ಉಳಿತಾಗ ಬಡಿಸ್ತೇವೋ ಅದನ್ನ ಅವರು ತಿಂದು ನೋಡುದು. ಕೊಡುವಾಗಲೇ ನಾವು ಯೋಚನೆ ಮಾಡಬೇಕು, ಅದೆಲ್ಲ ಅವಶ್ಯಕತೆ ಉಂಟಾ? ಈಗಾಗಲೇ ಪೇಜಾವರ ಸತ್ಯಾನಂದರಾವ್ ಒಂದು ಮಾತು ಹೇಳಿದ್ರು, ಹಿಂದೆ ಇತ್ತು ಅಂದ್ರೆ ಈ ಬಯಲಾಟದಲ್ಲಿ ಒಮ್ಮೆ ಜನರು ನಿದ್ದ ಕಣ್ಣಲ್ಲಿ ಇರುವಾಗ ಸ್ವಲ್ಪ ಕಣ್ಣು ಕೂರ್ತಾ ಇರುವಂತಹ ಸಂದರ್ಭದಲ್ಲಿ ಇಂಥ ವೇಷಗಳು ಒಮ್ಮೆ ಅಬ್ಬರದಲ್ಲಿ ಈ ನಿಮ್ಮ ಸುಡುಮದ್ದು ಇದನ್ನೆಲ್ಲ ಸಿಡಿಸಿದಾಗ ಒಮ್ಮೆ ಎಚ್ಚರಗೊಳ್ತಾರೆ. ಕಲಾವಿದರಿಗೆ ಸ್ಫೂರ್ತಿ ಅಷ್ಟೇ, ಯಾವಾಗಲೂ ಇಷ್ಟ ಇರ್ತದೆ ಅಷ್ಟೇ ಇದ್ದೇ ಇರ್ತದೆ. ಅದು ಸಭೆಯಿಂದ ಬಂದ ತಕ್ಷಣ ಒಂದು ವಿಶೇಷ ಅಂತ ಇಲ್ಲ. ಅದನ್ನು ವಿಶೇಷ ಆಕರ್ಷಣೆಯಾಗಿ ಕರಪತ್ರದಲ್ಲಿ ಮೊದಲೇ ಮುದ್ರಿಸುತ್ತಾರೆ. ಮಹಿಷಾಸುರ ಅಬ್ಬರದ ರಂಗ ಪ್ರವೇಶ ನೋಡಲು ಮರೆಯದಿರಿ, ಹಾಗೆ ಹಾಕಿದಾಗ ರಂಗದ ಬರಲೇಬೇಕು ಹೊರಗಿಂದ, ಅಲ್ವಾ? ಇಲ್ಲದಿದ್ರೆ ಮಾಮೂಲು ಎಲ್ಲ ಪಾತ್ರಗಳು ರಂಗಕ್ಕೆ ಹೋಗುವ ಕ್ರಮ ಇದೆ, ಆ ಕ್ರಮದಲ್ಲಿ ಹೋಗ್ಬೇಕು. ಮಹಿಷಾಸುರನ ಹಾಗೆ ಹೋಗ್ಬೇಕು. ದೇವಮಾತ್ಮೆಯಲ್ಲಿ ಒಟ್ಟು ಆಡಂಬರಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇಂಥದ್ದೆಲ್ಲ ವಿಕೃತಿಗಳಾಗುವುದಕ್ಕೆ ಕಾರಣ ಇದೇ ಆಗಿರ್ಬೋದು ಅಂತ ಕಾಣುತ್ತದೆ. ಅದು ಅಗತ್ಯ ಇಲ್ಲ ಅಂತ ತಾವು ಯಾಕೆ ಸರಪಡೆಯವರಿಗೆ ಕೈ ಅಗತ್ಯ ಇಲ್ಲ ಅನ್ನುವಂತ ತಾವು ಹೇಳ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇರುವಂತಹ ವಿಚಾರ ಆಗ್ಲೇ ನಾನು ಹೇಳಿದೆ, ಸತ್ಯನಂದ ಸರ್ ಜೊತೆ ನಾನು ಹೇಳಿರುವಂತಹ ಮಾತದೆ. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ತುಳುನಾಡು ಅಂತ ಬಂದಾಗ ದೈವಾರಾಧನೆ ಮಹತ್ವವಾಗಿರುವಂತಹ ಒಂದು ಸ್ಥಾನಮಾನ ಪಡೆದುಕೊಂಡಿರುವಂತದ್ದು, ಎಲ್ಲರೂ ಕೂಡ ಭಯ ಭಕ್ತಿಯಿಂದ ಆರಾಧನೆ ಮಾಡ್ಕೊಂಡು ಬರ್ತೇವೆ. ಈ ಸಂದರ್ಭ ಈ ರೀತಿಯ ಘಟನೆಗಳು ನಡೆದಾಗ ಜನಸಾಮಾನ್ಯ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಆಹ್ವಾನ ಆಗಿರಬಹುದಲ್ವಾ ಅನ್ನುವಂತಹ ಒಂದು ಆವೇಶ ಬಂದಿರಬಹುದಲ್ವಾ ಅನ್ನುವಂತ ಒಂದು ನಂಬಿಕೆ ಬರುತ್ತೆ. ಹೌದಲ್ವಾ? ಜನಸಾಮಾನ್ಯರಲ್ಲಿ ಬರುವಂತದ್ದು. ಯಾಕಂದ್ರೆ ಒಂದು ಪರಿಪೂರ್ಣವಾಗಿರುವಂತಹ ವೇಷಭೂಷಣಗಳು ಅಲ್ಲಿ ಇಲ್ಲ ಅಂತ ಆದ್ರೂ ಕೂಡ ಅದನ್ನೇ ದೈವಗಳನ್ನೇ ಹೋಲುವಂತಹ ಒಂದು ವೇಷಭೂಷಣಗಳು ಅಲ್ಲಿ ಇರುತ್ತೆ ತಕ್ಕ ಮಟ್ಟಿಗೆ. ಸ್ವಾಭಾವಿಕವಾಗಿ ಹಾಗೆ ಭಾವನೆ ಮನಸ್ಸಲ್ಲಿ ಮೂಡುವುದಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಅವರ ಅಭಿನಯ ಆ ಸ್ವರೂಪದಲ್ಲಿ ಇರ್ತದೆ. ಯಾಕಂದ್ರೆ ಕೈಯಲ್ಲಿ ದೀವಟಿಗೆಯನ್ನು ಕೂಡ ಹಿಡಿದುಕೊಳ್ತಾರೆ, ಜೊತೆಗೆ ಆ ದೀವಟಿಗೆಯನ್ನು ನುಂಗುವರಿದ್ದಾರೆ. ಕಲಾವಿದ ನುಂಗಿ ಕೂಡ ಪ್ರದರ್ಶನ ಮಾಡ್ತಾನೆ. ಅದವನ ಒಂದು ಕಲಾವಿದ ತನ್ನಂತ ಹೇಳ್ಬೋದು. ಅದು ಜನರದ್ರ ಬಗ್ಗೆ ಅತಿಯಾಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಏನು ಅದಕ್ಕೆ ಏನು ಹೇಳಿದ್ದಾರೆ, ಭಾವಪರವಶರಾಗುವಂತ ಅವಶ್ಯಕತೆ ಕಾಣುವುದಿಲ್ಲ. ಕಲಾವಿದ ಅವನ ಒಂದು ಪ್ರತಿಭೆ, ಅದು ಟ್ಯಾಲೆಂಟ್ ಅಂತ ಹೇಳಿದ್ವಿ ನಾವು, ಅದವನ ಪ್ರತಿಭೆ. ಇಂಥ ಪಾತ್ರರು ಹೀಗೆ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ ಎನ್ನುವ ಮಾತು ಬರಬೇಕಿದ್ರೆ ಏನಾದರೂ ಸ್ವಲ್ಪ ಚೌಕಟ್ಟು ಬಿಟ್ಟು
ವಿಶೇಷವಾಗಿ ಅಭಿನಯ ಮಾಡಬೇಕಾಗ್ತದೆ. ಆ ಕಾರಣದಿಂದ ಆ ಕಾರಣಕ್ಕಾಗಿ ಕೆಲವರು ಹಾಗೆ ಮಾಡಿರ್ಬೋದು ಹೊರತು ಆವೇಶ ಸರ್ವತ ಸಾಧ್ಯವಿಲ್ಲ. ಬೇಕಾದ್ರೆ ಅದಕ್ಕೆ ಉದಾಹರಣೆ ಇದೆ, ಸಾಧ್ಯವೇ ಇಲ್ಲ ಅಂತ ತಾವು ಹೇಳುದು ಸರಪಾಡಿ. ಖಂಡಿತ 100% ಕಟೀಲ್ ಮೇಳದಲ್ಲಿ ನಾನು ತಿರುಗಾಟ ಮಾಡಿದ ಸಂದರ್ಭದಲ್ಲಿ, ಹೆಸರು ಬೇಡ, ಒಬ್ಬರು ಕಲಾವಿದರು ದೇವಿ ಪಾತ್ರಧಾರಿ, ಅವರು ಮಹಿಷಾಸುರ ಪಾತ್ರ ಮಾಡುವವರಲ್ಲಿ ನಮ್ಮ ಸಮಕ್ಷ ಸತ್ಯಾನಂದ ರಾಯರಿಗೂ ಗೊತ್ತಿದೆ. ಒಂದ್ಸಲ ಹೇಳಿದರು, ನೀವು ನೋಡಿ ನನಗೆ ದೇವಿ ಸ್ವಲ್ಪ ವೇಷ ಬರಲಿಕ್ಕೆ ಸಾಧ್ಯತೆ ಬರ್ಬೋದು, ನೀವು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಅಂತ ಮಹಿಷಾಸುರ ಪಾತ್ರ ಮಾಡುವವರಲ್ಲಿ ಹೇಳಿದರು. ನಾನಿರುವಂತ ಸಂದರ್ಭದಲ್ಲಿ ನಾನು ಅದಕ್ಕೆ ಸಾಕ್ಷಿ. ಆ ಹೊತ್ತಿಗೆ ಮಹಿಷಾಸುರ ಮಾಡುವವರು ಹೇಳಿದ್ರು, ಆಯ್ತು ನೀವು ಹೇಳಿದಾಗೆ ಜಾಗ್ರತೆ ಮಾಡು, ಮತ್ತೆ ನನಗೂ ಕೂಡ ಸ್ವಲ್ಪ ಮಹಿಷಾಸುರ ಬರ್ತದೆ ಮೈ ಮೇಲೆ, ನೀವು ಕೂಡ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು ಅಂತ ಅವರಿಂದ ಪ್ರತಿಕ್ರಿಯೆ ಬಂತು. ಅಲ್ಲಿಗೆ ಮುಕ್ತ ಆಯ್ತು. ಇವರಿಗೆ ಆವೇಶ ಬರಲಿಲ್ಲ, ಅವ್ರಿಗೆ ಬರಲಿಲ್ಲ. ಇವರು ಬಂದು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವರಿಗೆ ಬರ್ತದೆ ಅಂತ ಹೇಳಿ ಅವರು ಒಂದು ಮುನ್ಸೂಚನೆ ಕೊಟ್ಟದ್ರಿಂದಾಗಿ ಇವರು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ ದೇವಿ ಪಾತ್ರಧಾರಿ. ಅದು ಅಲ್ಲಿಗೆ ಸ್ಥಗಿತ ಆಯ್ತು. ಸರಿ ಸರಿ. ಇಲ್ಲ ಹೌದು ಅಂತ ಹೇಳಿದ್ರೆ ಅದು ನಾಳೆಗೆ ವಿಪರೀತಕ್ಕೆ ಹೋಗ್ಬೋದು. ನಾನು ಹೇಳಿದ್ದೇನೆ, ನನಗೆ ಗೊತ್ತಾಗುದಿಲ್ಲ ಸರ್. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಯಕ್ಷಗಾನ ಅಂತ ಬಂದಾಗ ಅದರಲ್ಲೂ ದೈವಿ ಶಕ್ತಿ ಇದೆ, ದೈವಿ ಕಳೆ ಇದೆ ಅನ್ನುವಂತಹ ಒಂದು ನಂಬಿಕೆ ಬರುತ್ತೆ ನಮ್ಮ ತುಳುನಾಡಿನ. ದೈವಿ ಶಕ್ತಿ ಅಲ್ಲ, ದೇವರಾಗಿ ಬರುವುದಿಲ್ಲ ಅಲ್ಲಿ. ಇಲ್ಲ, ದೇವರ ಪಾತ್ರವನ್ನು ಮಾಡುದು, ಸಂದೇಶವನ್ನು ಕೊಡುದು, ಹೊರತು ದೇವರಾಗುವುದಿಲ್ಲ. ದೇವರಾಗುದಿಲ್ಲ, ದೈವಿ ಶಕ್ತಿ ಇದೆ ಯಕ್ಷಗಾನಕ್ಕೆ. ಅದೇ ಈ ಸಂದೇಶವನ್ನು ಕೊಡುವುದರಿಂದ ಚೌಕಿಯಲ್ಲಿ ದೇವರನ್ನು ಇಟ್ಟು ಪೂಜೆ ಮಾಡ್ತೇವೆ ನಾವು, ಎಲ್ಲರೂ ಬಂದು ತೀರ್ಥ ಪ್ರಸಾದ ತಗೊಳ್ತಾರೆ. ಒಂದು ದೈವಿ ಶಕ್ತಿ ಇದೆ. ಮತ್ತೆ ರಂಗ, ಆ 4 ಕಂಬ ಇರುವಂತಹ ರಂಗಸ್ಥಳದಲ್ಲಿ ಅಲ್ಲಿ ಅಭಿನಯಿಸುವಂತದ್ದು, ಅದು ದೇವರ ಪ್ರತಿರೂಪ, ಧಾರ್ಮಿಕದ ಒಂದು ಸಂದೇಶ ಕೊಡುವಂತಹ ಜಾಗ, ದೇವಸ್ಥಾನದ ಕಲ್ಪನೆ. ನಮಗೂ ಕೂಡ, ನಾವು ಕೂಡ ಕಲಾವಿದರಾಗಿ ರಂಗ ಪ್ರವೇಶ ಮಾಡುವಾಗ ನಮಸ್ಕಾರ ಮಾಡಿ ಹೋಗ್ತೇವೆ. ಅಲ್ಲಿ ಉಗುಳಬಾರ್ದು, ಆ 4 ಕಂಬದೊಳಗೆ ಇರುವಾಗ ಉಗುಳಬಾರ್ದು. ಅಷ್ಟು ಪಾವಿತ್ರ್ಯ ಇದೆ ಎನ್ನುವಂತಹ ಭಾವನೆ ನಮಗಿದೆ, ನೋಡುವ ಪ್ರೇಕ್ಷಕರಿಗಿದೆ. ಕಟೀಲ್ ಮೇಳದಲ್ಲಿ ಎಲ್ಲಿವರೆಗೆ ಅಂದ್ರೆ ಅಲ್ಲಿ ಕಟೀಲ್ ಕ್ಷೇತ್ರದಲ್ಲಿ ಪೂಜೆ ಆದ ಬಳಿಕ ದೇವಿ ಬಂದು ಯಕ್ಷಗಾನ ನೋಡ್ತಾರೆ ಎನ್ನುವಂತ ನಂಬಿಕೆ ನಿಜ. ಹಾಗಾಗಿ ಅಲ್ಲಿ ದೈವಿಕ ಶಕ್ತಿ ಖಂಡಿತ ಇರಬಹುದು, ಇಲ್ಲದಿದ್ರೆ ಯಕ್ಷಗಾನ ಮೇಳಗಳೆಲ್ಲ ದೇವಸ್ಥಾನದಿಂದ ಹೊರಡಕ್ಕೆ ಸಾಧ್ಯವಿಲ್ಲ. ಹಾಗೆ ದೈವಿ ಶಕ್ತಿ ಇದೆ. ಹಾಗಂತ ಹೇಳಿ ಅಲ್ಲಿ ಮಾಡುವಂತ ಪಾತ್ರಧಾರಿ ದೇವರಾಗುವುದಿಲ್ಲ. ಅಲ್ಲ, ದೇವರಾಗುವುದಿಲ್ಲ, ಬಹುಶಃ ದೇವರ ಒಂದು ಆವೇಶ, ಒಂದು ಸಣ್ಣ ಕಳೆ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಕಮೆಂಟ್ಸ್ ಗಳ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು, ಬರ್ತಾ ಇರುವಂತಹ ವಿಚಾರಗಳ ಬಗ್ಗೆ ನಾನು ನಾನು ಕಲಾವಿದರಾಗಿ ದೀರ್ಘಾವಧಿಯ ಒಂದು ಅನುಭವ ಇದ್ದದ್ರಿಂದ ಹೇಳ್ತಾ ಇದ್ದೇನೆ. ನಾನು ಕೂಡ ದೇವರ ಪಾತ್ರವನ್ನು ಮಾಡಿದ್ದೇನೆ, ದೈವದ ಪಾತ್ರವನ್ನು ಮಾಡಿದ್ದೇನೆ. ಆವೇಶ ಬರುವುದಿಲ್ಲ. ನಾವು ಭಾವನಾತ್ಮಕವಾಗಿ ಅದರಲ್ಲಿ ತಲ್ಲೀನತೆಯನ್ನು ಹೊಂದಿದಾಗ ಒಬ್ಬ ದುರ್ಬಲ ಮನಸ್ಸಿನವನಿಗೆ ಆ ಭಾವನೆ ಬಂದಿರಬಹುದು. ನಾನು ಈಗ ಒಂದು ದೈವ ಮಾಡಿದ್ದೇನೆ, ಪಂಜುರ್ಲಿ ದೈವ ಮಾಡಿದ್ದೇನೆ, ಪಂಜುರ್ಲಿ ನನ್ನಲ್ಲಿ ಬಂದಿರಬಹುದಾ ಎನ್ನುವ ಭಾವನೆ ಬರಬಹುದು, ಹೊರತು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಎಲ್ಲಿಂದ ಸರ್? ಉಡುಪಿಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಈಗ ಏನ್ ಸರ್, ಈ ಮೈ ಮೇಲೆ ಬರುದುಂಟಲ್ಲ, ಇದು ಸ್ವಲ್ಪ ಫೈನಾನ್ಷಿಯಲಿ ಕಮ್ಮಿ ಇರುವ ಮೇಳಗಳಲ್ಲಿ ಮಾತ್ರ. ಮಾತಾಡಿ. ಈಗ ನೋಡಿ ಅಶೋಕ್ ಶೆಟ್ಟಿ ಅವ್ರ ಹತ್ರ ಹೀಗೆ ಅವರು ಕೇಳಲಿ ನಾ ಮಾತಾಡೋದನ್ನು. ಈಗ ಧರ್ಮಸ್ಥಳ ಮೇಳದಲ್ಲಿ ಅಣ್ಣಪ್ಪ ದೈವವು ಬರ್ತದೆ, ಅವರು ಈ ದೊಂದಿಗಿಂದಿ ರಾಳ ಹಿಡ್ಕೊಂಡು ಬರುದಿಲ್ಲ. ಅವ್ರದ್ದು ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇರುವ ಕಾರಣ ಮತ್ತು ಆ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಇರುವ ಕಾರಣ ಅಣ್ಣಪ್ಪ ದೈವದ ಈಗ ಎಷ್ಟು 100 ವರ್ಷಗಳು, 400-500 ವರ್ಷಗಳಿಂದ ಧರ್ಮಸ್ಥಳ ಕ್ಷೇತ್ರ ಮಾತ್ರ ಮೇಲೆ ಅಣ್ಣಪ್ಪ ಬರ್ತದೆ. ಯಾವ ಅಣ್ಣಪ್ಪನಿಗೂ ಮೈ ಮೇಲೆ ಬಂದಿಲ್ಲ. ಇದು ಎಂತ ಗೊತ್ತುಂಟಾ, ನಾಳೆ ಆಟ ಬೇಕು, ನಾಡಿದ್ದು ಆಟ ಬೇಕು ಅಂತೇಳಿ ಇರುವ ಸ್ವಲ್ಪ ಫೈನಾನ್ಷಿಯಲಿ ವೀಕ್ ಆಗಿರುವ ಮೇಳಗಳ ಕಲಾವಿದರಿಗೆ ಮಾತ್ರ ಈ ಮೈ ಮೇಲೆ ಎಲ್ಲ ಬರುದು ಅಷ್ಟೇ. ಸರಿ ಸರಿ, ಅವರದೊಂದು ಅಭಿಪ್ರಾಯ ಬೇಕು. ಓಕೆ, ಇದು ತಮ್ಮ ಅಭಿಪ್ರಾಯ ಅಲ್ವಾ ಸರ್? ಹೌದು ಸರ್. ಓಕೆ, ರೈಟ್ ಸರ್. ಥ್ಯಾಂಕ್ ಯು. ಓಕೆ, ಎಸ್ ಸರ್. ಅಶೋಕ್ ಸರಪಾಡಿ ಸರ್, ಈಗ ಬರ್ತಾ ಇರುವಂತ ಆಗ್ಲೇ ನಾನು ಒಂದು ಕೇಳಿರುವಂತಹ ವಿಚಾರ, ದೈವಿ ಕಳೆ ಇದೆ, ದೈವಿ ಶಕ್ತಿ ಇದೆ, ಎಲ್ಲರೂ ಕೂಡ ನಂಬಿರುವಂತಹ ವಿಚಾರ. ಇನ್ನೊಂದ್ ಕಡೆ ಯಕ್ಷಗಾನ ಅಂತ ಬಂದಾಗ ನಮ್ಮ ಕರಾವಳಿ ಭಾಗದಲ್ಲಿ ಕೇವಲ ಇದು ಜಾನಪದ ಕಲೆ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಹರಕೆಯ ರೂಪದಲ್ಲಿ ಯಕ್ಷಗಾನವನ್ನ, ಆಟವನ್ನ ಆಡಿಸುವವರಿದ್ದಾರೆ. ಏನೇ ಕಷ್ಟ ಬಂತು, ರೋಗ ರುಜಿನಗಳು ಬಂತು, ಮಕ್ಕಳಾಗಿಲ್ಲ, ಸಂತಾನ ಭಾಗ್ಯ ಇದೆ, ಅಥವಾ ಇನ್ನೊಂದ್ ಕಡೆ ಮದುವೆ ಆಗಿಲ್ಲ ಅಂತ ಬಂದಾಗ ದೇವರಿಗೊಂಜಿ ಆಟ ಕೊರ್ಪೆ ಒಂಜಿ ಪಾತೆರ. ಸೊ ಈ ರೀತಿ ಮಾತುಗಳು ಬಂದಾಗ
ಆಟ ಅಂತ ಬಂದಾಗ, ಯಕ್ಷಗಾನ ಅಂತ ಬಂದಾಗ ಹರಕೆಯ ರೂಪದಲ್ಲೂ ಕೂಡ ಕೊಡ್ತಾರೆ. ಇದರಲ್ಲಿ ದೈವಿ ಶಕ್ತಿ ಇದೆ, ದೈವಿ ಕಳೆ ಇದೆ ಅನ್ನೋದು ಗೊತ್ತಿರುವಂತಹ ನಂಬಿಕೆ. ಸೊ ಹಾಗಾಗಿ ಈ ವಿಡಿಯೋ ಅಲ್ಲ, ಈ ಹಿಂದೆ ಇನ್ನೊಂದು ವಿಡಿಯೋ ನಾವು ಪ್ಲೇ ಮಾಡಿದ್ವಿ. ಆ ವ್ಯಕ್ತಿ ಆವೇಶಭರಿತವಾಗಿ ದೀವಟಿಕೆಯನ್ನ ಇಟ್ಕೊಳ್ತಾನೆ, ಏಕಾಏಕಿ ಆವೇಶಭರಿತವಾಗಿ ಆಗ್ತಾನೆ, ನೆಲಕ್ಕೆ ಉರುಳಿ ಬೀಳ್ತಾನೆ. ಏಕಮುಖವಾಗಿ ನೆಲಕ್ಕೆ ಉರುಳಿ ಬೀಳ್ತಾನೆ. ಈ ಸಂದರ್ಭದಲ್ಲಿ ನಾನು ನೋಡಿದಾಗ ಅಂದ್ರೆ ಸ್ಥಿಮಿತವನ್ನ ಕಳೆದುಕೊಳ್ಳುವಂತಹ ಒಂದು ವಿಚಾರ, ಇದೆಲ್ಲ ನೋಡಿದಾಗ ಇಸ್ ಇಟ್ ಪಾಸಿಬಲ್, ಈ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಏನ್ ಹೇಳ್ತೀರಾ ಒಂದ್ ಸೆಕೆಂಡ್? ಅದು ಆತರ ದೌರ್ಬಲ್ಯ ಹೊರತು ದೈವಾವೇಶ ಅಲ್ಲ ಅಂತ ಖಂಡಿತ ಅಲ್ಲ. ಓಕೆ, ನಾನು ಆ ಕ್ಷೇತ್ರದಲ್ಲಿ ದುಡಿಯುವ ಒಬ್ಬ ವ್ಯಕ್ತಿ, ಕಲಾವಿದರಾದ್ದರಿಂದ ಹೇಳ್ತಾ ಇದ್ದೇನೆ, ಆವೇಶ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಆ ದೈವವು ಮೈಯಲ್ಲಿ ಆವೇಶ ಆಗ್ಬೇಕಿದ್ರೆ ನಮ್ಮ ನಂಬಿಕೆ ಪ್ರಕಾರ ತೌಳವ ನಾಡಿನಲ್ಲಿ ಅದರ ಆರಾಧನಾ ವಿಧಾನ ಇದೆ ದೈವದ್ದು. ಆ ರೀತಿಯ ಆರಾಧನಾ ವಿಧದಲ್ಲಿ ಪ್ರಾರ್ಥನೆ ಮಾಡಿದಾಗ ಮೈಯಲ್ಲಿ ಬರ್ಬೋದು ಹೊರತು ಅದೊಂದು ನಮ್ಮ ನಂಬಿಕೆ. ಈ ಹಿಂದಿನಲ್ಲಿ ನಡ್ಕೊಂಡು ಬಂದಂತಹ ನಂಬಿಕೆ ಈಗಲೂ ಹಾಗೆ ಇದೆ. ಅದು ಹೊರತು ಈ ವೇಷಭೂಷಣ ಯಾವುದು, ಹಗಲಲ್ಲಿ ಒಣಗಲಿಕ್ಕೆ ಎಲ್ಲೋ ಹಾಕಿದಂತ ವೇಷಭೂಷಣಗಳು, ಅಲ್ಲಿ ಅವ ತಿನ್ನುವಂತ ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಇದ್ದಿರ್ಬೋದು. ಹೇಗೆ ಬರ್ತದೆ, ಹೇಗೆ ಬರ್ಬೇಕು ಹೇಳಿ? ಹಾಗೆ ಬಂದ್ರೆ ಅಲ್ಲಿಗೆ ಅಪಚಾರ ಮಾಡಿದಾಗ, ಯಾವುದು ನಾವು ದೈವಾರಾಧನೆ ಮಾಡುವಂತ ಒಂದು ಕ್ಷೇತ್ರ ಉಂಟಲ್ಲ, ಅಲ್ಲಿಗೆ ಅಪಚಾರ ಮಾಡಿದಂತೆ. ನನ್ನ ಆತ್ಮೀಯರಾದಂತ ಈಗಿನ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ದಯಾನಂದ ಕತ್ತಲ್ ಸರ್ ಮತ್ತು ನಾನು ಕೂಡ ಒಂದ್ಸಲ ಈ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದೇವೆ. ನೋಡಿ, ನೀವು ರಂಗಕ್ಕೆ ದೈವವನ್ನು ತರಬೇಡಿ ಅಂತ ಹೇಳಿದಾಗ ನಾನು ಹೇಳಿದ್ದೇನೆ, ದೈವ ಬರಬೇಕು, ದೈವದ ನೇಮ ಆಗುವುದು ಬೇಡ. ರಂಗದಲ್ಲಿ ನೇಮ ಆಗುವಲ್ಲೇ ಆಗಲಿ, ಪಾತ್ರ ಬರಬೇಕು. ಆ ಪಾತ್ರ ಬಂದಾಗ ಸ್ವಲ್ಪ ಅದರ ಪರಿಚಯಕ್ಕೆ ಬೇಕಾಗಿ ಮಾತ್ರ ಅಷ್ಟನ್ನು ಮಾಡ್ಬೋದು ಹೊರತು. ಮೊನ್ನೆ ನಾನು ಕೂಡ ಒಂದು ವಿಡಿಯೋ ನೋಡಿದೆ ಮೊಬೈಲಲ್ಲಿ, ಕೊರಗಜ್ಜರ ಒಂದು ನೇಮ ನಿಜವಾಗಿ ಮಾಡಬಾರ್ದು, ಅದನ್ನು ಮಾಡಬಾರ್ದು. ಈಗಾಗಲೇ ನಮ್ಮ ಉಡುಪಿಯವರೊಂದು ಮಾತು ಹೇಳಿ, ಯಕ್ಷಗಾನದಲ್ಲಿ ಕೊರಗಜ್ಜನ ನೇಮ, ಹೌದು, ಅದು ನೇಮದಂತೆ ಇಲ್ಲಿ ಮಾಡಿದ್ರೆ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ? ಮಾಡಬಾರ್ದು, ಮಾಡೋದು ಸರಿಯಲ್ಲ. ಅದು ಆ ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಆರಾಧನೆ ಆಗ್ತದೆ ಆ ದೈವದ, ಆ ಕ್ಷೇತ್ರಕ್ಕೆ ಅಪಚಾರ ಮಾಡಿದೆ. ಆ ಪಾತ್ರ ತರಲಿ, ಕೊರಗಜ್ಜೆ ಬರಲಿ, ಕೊರಗಜ್ಜನ ನೇಮದಂತೆ ಮಾಡುವುದು ಇದು ಎಷ್ಟು ಮಹತ್ವವನ್ನು ತೋರಿಸಬೇಕಲ್ವಾ? ಹೌದು ಹೌದು. ಆ ಸಂದರ್ಭ ತಾವು ಹೇಳ್ತಾರೋ ರಂಗಸ್ಥಳದಲ್ಲಿ ಇರಲಿ, ರಂಗಕ್ಕೆ ಬರಲಿ, ಆ ಪಾತ್ರ ಬರಲಿ. ನೇಮದಲ್ಲಿ ಆಗುವಂತ ವಿಧಿವಿಧಾನ ಇಲ್ಲಿ ಆಗಬಾರದು. ನೇಮದಲ್ಲಿ ಆಗುವಂತದ್ದು ಅಂತ ಹೇಳಿದ್ರೆ ದೀವಟಿಕೆಯನ್ನ ಹಿಡಿದುಕೊಂಡು ಹೋಗುವಂತದ್ದು ಅಥವಾ ಓಡಿಕೊಂಡು ಹೋಗುವಂತದ್ದು, ಇಂಥ ವಿಚಾರಗಳು ಬೇಡ ಅನ್ನೋದು ತಾವು ಹೇಳುವಂತದ್ದು. ಓಕೆ, ಇದು ತಪ್ಪು ಅನ್ನೋದು ತಾವು ಹೇಳುವ ತಪ್ಪು ಅಂತಲ್ಲ, ಸರಿಯಲ್ಲ. ಓಕೆ, ಸರಿ ಸರ್. ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಪ್ರಕಾಶ್ ಕುಮಾರ್ ಹೇಳಿ. ಪ್ರಕಾಶ್ ಕುಮಾರ್, ನಮಸ್ತೆ ಸರ್, ಮಾತಾಡಿ ಸರ್. ಹಲೋ, ಮಾತಾಡಿ ಸರ್, ಮಾತಾಡಿ, ಧ್ವನಿ ಕೇಳ್ತಾ ಇದೆ, ಮಾತಾಡಿ ಸರ್. ಅಶೋಕಣ್ಣನಿಗೆ ಸ್ವಲ್ಪ ಕೊಡಿ ಸರ್. ಮಾತಾಡಿ ಸರ್, ಮಾತಾಡಿ. ಅಶೋಕಣ್ಣ ನಮಸ್ತೆ. ನಮಸ್ತೆ, ಹೇಳಿ. ಯಾನ್ ಪ್ರಕಾಶ್ ಅಂತ ತೊಕ್ಕೊಟ್ಟುಡ್ದು ಅಶೋಕಣ್ಣ. ಯಾನ್ ಇರ್ನೊಂಜಿ ಬಾರಿ ಮಲ್ಲೊಂಜಿ ಅಭಿಮಾನಿ. ಯೂನಿವರ್ಸಿಟಿ ಪುಣಾರೆ ಪ್ರಕಾಶ್ ರೀ ಅಂದ ಅಶೋಕಣ್ಣ ಗೊತ್ತುಂಡೆ ಅಶೋಕಣ್ಣ ಇರ್ನ ಪ್ರೋಗ್ರಾಮ್ ತಗೊಂಡಿಲ್ಲ ಎಂಕ ದಾದ ಗೊತ್ತುಂಡೆ. ಈ ಮೂಲು ಕಟ್ಟಿರಿಡ್ ಈ ದೇವಿ ಮಾತ್ಮೆ ಯಕ್ಷಗಾನ ಅಂದು ಆಪು ಜಾತೆ ಐಕ್ ಕಾರಣ ದಾನೆಂದು ಒಂಜಿ ತೇಲ್ಪದು ಕೊರಲ್ಯ ಅಶೋಕಣ್ಣ. ಎಂಕ್ ಪೂರ್ಣ ಪಣ್ಣರೆಂಗ್ ತೆರಿಯಂದು ಸಾಕ್ಷಾಧಾರ ಎಂಡೆಜ್ಜಿ ಆಡ ಒಂಜಿ ದಾದ ಮಂಡ ದೇವಿ ನಕ್ಷತ್ರ ಮುಲ್ಪ ದೇವಿ ಮಾತ್ಮೆ ಗೊಬ್ಬುದು ಒಲ್ಲ ಯಾರ ಪಣ್ಪುಣಕ್ಕೆ ಅಂದೇನು ಅವರ ದುಂಬರ ದಾದನಲ್ಪ ಅನಾಹುತ ಆತನಿಗೆ ಅನಾಹುತ ಆಯ್ನ ಕಾರಣಕ್ಕೋಸ್ಕರ ಮೂಲ ದೇವಿಗೆ ಸಂಬಂಧಪಟ್ಟ ಹೂವೆ ಒಂಜಿ ಕಥಾನಕ ಲಲಿತೋಪಖ್ಯಾನ ಆಪುಜಿ ದೇವಿ ಮಾತ್ಮೆ ಆಪುಜಿ ಬಪ್ಪನಾಡು ಕ್ಷೇತ್ರ ಮತ್ತೆ ಕೆಲವು ಕ್ಷೇತ್ರದ ನಂಬಿಕೆ ಇತ್ತಲೆ ನಮ್ಮ ಅನಂತಾಡಿ ಅವಳು ಜೀಟಿಗೆ ಬತ್ತರ್ನೆ ಹೆಜ್ಜಿ ನೆತ್ತ ಬೈತ ತಾರದ ನೆತ್ತ ತೆಪ್ಪರಿಗೆ ತೂಟ ಬತ್ತರೆಜ್ಜಿ ಬೊಕ್ಕ ಹಿಡ್ದಂಚಿ ದುಂಬು ಪೋಂಡ ಕೆಳಿಂಜ ತೈಡ್ದಲ ದುಂಬೊಂಜಿ ಉಳ್ಳಾಲ್ತಿರ ಜಾಗುಂಡು ಅವಳು ಗೆಜ್ಜೆ ಕಟ್ಟಿರೆಜ್ಜಿ ಕಾರ್ಗೆ ಕೊಂಡ ಈ ಒಂಜಿ ಆವಿಷ ಬರ್ಪುನ ವಿಷಯ ಅವು ಒರಿ ಅಂದು ಒರಿ ಹತ್ತೊಂದು ಪಲ್ಪುನ ವಿಷಯ ಚರ್ಚೆ ಆಪುನ ಬಗ್ಗೆ ಐಕೆ ಅನ್ಪಂಡಿ ಈ ತರ ಕಟೀಲ್ ಕ್ಷೇತ್ರಡು ಆನದ ಅಂಚಿನ ದಾದಾಂಡಲ ದೇವಿಗ ಒಂದು ಆಪುಂಡ ಪನ್ಪುನ ವಿಚಾರದ ಬಗ್ಗೆ ಒವ್ವೋ ಒಂಜಿ ಕಾಲೋಡು
ಕಾಕತಾಳೀಯವಾದ ಈ ಪ್ರಕರಣ ಆದಿಪ್ಪು ದೇವಿ ಮಹಾತ್ಮೆ ಆಟಗೊಬ್ಬನಗಳು ಅನಾಹುತ ಆತನೆ ಅಕಲ್ ಬಕ್ಕೈನ ನಮ್ಮೊಂದು ಬತ್ತೇರಿ ನನ್ನ ಮೂಲ ದೇವಿ ಮಹಾತ್ಮೆ ದೇವಿ ಸಂಬಂಧ ಬಂಡ ಬುರ್ಚಿನ ಪನ್ಪುಣ ಹೊರತು ನಿಜ ನಿಜ ಬೇತದಾಲ ಸಾಧ್ಯತೆ ಹೆಚ್ಚಿ ದೇವಿನ ಮಹಿಮೆನ ಬಂದ್ಬಿಡುತ್ತ ದೇವಿ ನಮ್ಮ ಅಪಚಾರ ಮಲ್ಪುಣ್ಣ ಉದಾಹರಣೆಗೆ ಎನ್ನ ಯಕ್ಷಗಾನದ ನೆಟ್ ತಿರುಗಾಟಡು ಮೂಲು ಪಡುಮಲೆ ಕೋಟಿ ಚೈನೇರು ಬಿಟ್ಟರೆ ಜಾಗಡೆ ಅವನು ಕೋಟಿ ಚೈನೇರ ಆಟಗೊಬ್ಬರ ಬಲ್ಲಿ ಎಂದು ಪ್ರತೀತಿತ್ತೇನೆ ಎಂಗಳೊಂಜಿ ಕೇಚಿ ದಾಸಪ್ರೈಕುಲು ಕಣಿಪುರ ಮೇಳ ಮಲ್ತಿನ ಹೊರತುಗು ಬ್ರಹ್ಮ ವೈದ್ಯರು ಬಂದ್ಬಿಡೊಂಜಿ ಕತೆ ಅವು ಕೋಟಿ ಚೆನ್ನೈರನ ಮರಣಾನಂತರದ ಕತೆ ಅವಳು ಬೈಯಡಿ ಅನುಪೋದನ ಬಂಡೇರಿ ದಾಸಪ್ರೈಕುಲು ಹೊಂಡೇರಿ ಮೂಲು ಕೋಟಿ ಚೆನ್ನೈರನ ಬಲ್ಲಿಂದ ಮರೈತಿ ಇಂಚಿನ ಮಲ್ಪುಡೆ ಬಂಡ್ರಿ ಯಾ ಬಂಡ ನಮ್ಮದಾಲ ಅಕ್ಕಲಿಗೆ ಅಪಚಾರ ಮಲ್ಪಡತ್ತಿ ಅಕ್ಕಲೇನೆ ವೈಭವೀಕರಿಸವಣೆ ಕೋಟಿ ಚೆನ್ನೈರ ವಿಚಾರಣೆ ಮಾಡ್ಬೋಣೆ ಅಕ್ಕಲೆ ಕಲೆಗಾರಿಕೆ ಮಾಡ್ಬೋಣೆ ನಮ್ಮ ಬೋರ್ಡ್ ಈರಗಿನ ಒಂಚೂರು ఆయన ಮಿತ ಅಪನಂಬಿಕೆ ಪೋದು ಅಕ್ಕಲ್ನ ಸಾನ್ನಿಧ್ಯಕ್ಕೆ ಪೋದು ಕೈ ಮುಗಿದು ಬರ್ಕಾದ ಮಾಡೋದು ಪೋದು ಬೊಡ್ಡದಿದ್ದು ಕೈ ಮುಗಿದು ಬರ್ತದೆ ಆಟಕ್ಕೆ ಬಾರಿ ಬರ್ಲೋಣ ಅಂಡಿ ಸರಿ ಸರಿ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಓಕೆ ಧನ್ಯವಾದ ಸರ್ ಎಸ್ ಎಲ್ಲ ನಾನು ಕೂಡ ಆಸರಣ ಅವ್ರ ಜೊತೆ ಮಾತಾಡಿದಾಗ ಅವರು ಕೂಡ ಹೇಳಿರುವಂತಹ ಮಾತು ಕಟೀಲಿನಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನವನ್ನ ಪ್ರಸಂಗ ಆಡಿಸ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಕೆಲವು ಕಾರಣಗಳನ್ನ ಕೊಟ್ಟಿದ್ದಾರೆ, ಕೆಲವು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಆಗಿರುವಂತ ತಾವು ಹೇಳಿದ್ರೆ ಕಾಕತಾಳೀಯವಾಗಿರಬಹುದು ಅಥವಾ ಈ ಹಿಂದೆ ನಡೆದಿರುವಂತಹ ಘಟನೆಗಳು ಕೂಡ ಆಗಿರಬಹುದು. ಒಟ್ಟಿನಲ್ಲಿ ನಮ್ಮೆಲ್ಲರ ಕೂಡ ನಂಬಿಕೆ. ಇವತ್ತಿನ ಒಂದು ದಿನ ತಾವುಗಳು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ಆತ್ಮೀಯವಾಗಿರುವಂತಹ ಅನಂತ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ನಮ್ಮ ಕುಡ್ಲ ವಾಹಿನಿಯಿಂದ. ಅದೇ ರೀತಿ ಸರ್, ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿರುವಂತಹ ಚರ್ಚೆ, ಕರೆ ಮಾಡಿರುವಂತಹ ವ್ಯಕ್ತಿಗಳು ಕೂಡ ಹೇಳಿರುವಂತಹ ವಿಚಾರಗಳು ಅದೇ. ಕರೆಯ ಮೇಲೆ ಕರೆ ಬರ್ತಾ ಇದೆ, ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ ಅನ್ನುವಂಥದ್ದು. ಅನೇಕ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅನೇಕ ಕಮೆಂಟ್ಸ್ ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಕೆಲವು ಕಮೆಂಟ್ ಗಳನ್ನು ಹಾಕಿದ್ದಾರೆ, ಅವರವರ ಅನಿಸಿಕೆ ಅಭಿಪ್ರಾಯವನ್ನ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದಾರೆ. ಕೊನೆಯದಾಗಿ ಸರ್, ತಾವು 40-45 ವರ್ಷದಿಂದ ಯಕ್ಷಗಾನ ಒಂದು ಕಲೆಯಲ್ಲಿ ತಾವು ಇದ್ದೀರಾ. ಸೊ ಹಾಗಾಗಿ ನಾನು ಕೇಳ್ತಾ ಇರುವಂತದ್ದು, ಕೊನೆಯದಾಗಿ ಈ ಒಂದು ವಿಚಾರದ ಬಗ್ಗೆ ಪರ ವಿರೋಧವಾಗಿರುವಂತಹ ಚರ್ಚೆ, ಈ ಒಂದು ಬೆಳವಣಿಗೆಗಳ ಬಗ್ಗೆ, ಈ ಒಂದು ಬದಲಾವಣೆಗಳ ಬಗ್ಗೆ ಸರಪಾಡಿಯವರ ಮಾತುಗಳು ಕೊನೆಯದಾಗಿ ಸರ್. ಅಲ್ಲ, ಚರ್ಚೆಗಳು ಒಳ್ಳೇದು, ಚರ್ಚೆಗಳು ಬರಬೇಕು. ಬಂದಾಗ ಸಮುದ್ರ ಮಂಥನ ಆದಾಗಲೇ ಒಳ್ಳೆದೆಲ್ಲ ಉತ್ಪತ್ತಿ. ಇಂಥದ್ದು ಚರ್ಚೆಗಳು ಬಂದು ಅದಕ್ಕೆ ಧನಾತ್ಮಕವಾದಂತ ಒಂದು ರೂಪ ಕೊಡಬೇಕು. ಮಾತಿಗೆ ಮಾತು ಅಂತ ಆಗಬಾರದು. ಒಬ್ರು ಆಗೊಂದು ಮಾತು ಹೇಳ್ತಾ ಒಂದು ಸಲಹೆಯನ್ನು ಕೊಟ್ಟರು. ಮುಂದಿನ ಮಳೆಗಾಲದಲ್ಲಿ ನಿಮ್ಮ ಯಕ್ಷಗಾನ ತಿರುಗಾಟ ಎಲ್ಲ ಮುಗಿದ ಬಳಿಕ ನೀವೆಲ್ಲ ಒಂದು ಪ್ರಬುದ್ಧ ಕಲಾವಿದರು ಒಟ್ಟು ಸೇರಿ ಇದಕ್ಕೊಂದು ಏನಾದರೂ ಒಂದು ತೀರ್ಮಾನ ಮಾಡಿ ರಂಗದಿಂದ ಹೊರಗಿಡಕ್ಕೆ ಹೆಚ್ಚು ಉತ್ತೇಜನ ಕೊಡದೆ ರಂಗದೊಳಗೆ ಪ್ರದರ್ಶನ ಆಗುವಂತೆ ಏನೋ ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ. ನನಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ, ಸಾಮಾಜಿಕವಾಗಿ ಜವಾಬ್ದಾರಿ ಇದೆ. ನೋಡೋಣ, ಅಂತ ವೇದಿಕೆ ಸಾಂದರ್ಭಿಕವಾಗಿ ಅಂತ ವೇದಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದ್ದರೆ ಒಮ್ಮೆ ಅದನ್ನು ಚರ್ಚಿಸೋಣ. ಕೆಲವು ಪ್ರಮುಖ ಕಲಾವಿದರನ್ನು ಸೇರಿಸಿಕೊಂಡು ಚರ್ಚಿಸಿ ಏನ್ರು ಅದಕ್ಕೊಂದು ಒಳ್ಳೆಯ ವಿಚಾರ ಬರ್ತದೆ ನೋಡೋಣ. ಯಕ್ಷಗಾನ ಅಕಾಡೆಮಿ ಇದೆ, ಬೇರೆ ಬೇರೆ ಅಕಾಡೆಮಿಗಳಿದೆ, ನೋಡೋಣ. ಅವರಲ್ಲಿ ಕೂಡ ಈ ವಿಚಾರವಾಗಿ ಒಂದು ಚರ್ಚೆ ಮಾಡಿ ಒಂದು ಮಾತುಕತೆಗೆ ಒಂದು ವೇದಿಕೆಯನ್ನು ಮಾಡಬೇಕು ಅಂತ ಒಂದು ಆಸಕ್ತಿ ಇದೆ. ಅವ್ರು ಹೇಳಿದ ನಂತರ ನನಗೆ ನನಗೂ ಒಂದು ಜವಾಬ್ದಾರಿ ಇರೋದ್ರಿಂದ ನಾನು ಆ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೇನೆ. ಒಂದು ಒಳ್ಳೆಯ ರೂಪ ಬರ್ಬೋದು. ಚರ್ಚೆ ಯಾವತ್ತೂ ಒಳ್ಳೇದು, ಆದ್ರೆ ಅದು ಇನ್ನೊಬ್ಬರ ವ್ಯಕ್ತಿ ನಿಂದನೆ ಆಗಬಾರ್ದು, ಒಂದು ಮೇಳಕ್ಕೂ ಅಪಚಾರ ಆಗಬಾರ್ದು. ಇದರೊಂದಿಗೆ ಇನ್ನೊಂದು ಮಾತು ಹೇಳಲಿಕ್ಕಿದೆ. ಒಂದು ಮಾತು ಆವಾಗ ಒಬ್ಬರು ಹೇಳಿದ್ರು ನನ್ನ ಆತ್ಮೀಯರು, ಧರ್ಮಸ್ಥಳ ಮೇಳದಲ್ಲಿ ಅದು ಅನುಕೂಲತೆ ಇಲ್ಲ, ಅಲ್ಲಿಯ ವ್ಯವಸ್ಥೆ ಕೂಡ ಇರೋದ್ರಿಂದ ದೈವಗಳು ಬರುವುದಿಲ್ಲ. ಈ ಸ್ವಲ್ಪ ಆರ್ಥಿಕ ದುರ್ಬಲ ಇರುವಂತಹ ಮೇಳಗಳಲ್ಲಿ ಇಂಥದ್ದೆಲ್ಲ ಬರ್ತದೆ ಇರಬಹುದು. ಕಾರಣ ಇನ್ನೂ ಒಂದು 4-5 ಆಟಗಳು ಹೆಚ್ಚು ಸಿಕ್ಕಿದ್ರೆ ಅದನ್ನೇ ಅವಲಂಬಿತ ಕಲಾವಿದರ ಬದುಕಿಗೆ ಒಂದು ಈ ಕಾರಣ ಹೊರತು ಬೇರೆ ಮೇಳದ ವ್ಯವಸ್ಥಾಪಕರಿಗೆ ಸಂಚಾಲಕರು ಆ ವ್ಯವಸ್ಥೆಗೆ ಬೇರೆ ದುರುದ್ದೇಶ ಖಂಡಿತ. ಒಂದು ಪ್ರಸಂಗ ಒಳ್ಳೇದಾದ್ರೆ ಜನರಿಗೆ ಸ್ವಲ್ಪ ವಿರೋಧ ಬರ್ತದೆ, ಸ್ವಾಭಾವಿಕ. ಒಳ್ಳೇದು ಅಂತ ಕೊಡೋದಕ್ಕೆ ಹೋದಾಗ ಸ್ವಲ್ಪ ವಿರೋಧ ಬರ್ತದೆ. ಹಾಗಂತೇಳಿ ಅದನ್ನು ತೆಗೆದು ಬಿಸಾಡೋದಲ್ಲ, ಅದರ ಒಳ್ಳೆ ಅಂಶವನ್ನು ಸ್ವಲ್ಪ ಹೆಚ್ಚು ಉತ್ತೇಜನ ಕೊಟ್ಟು ಈ ಜನರ ವಿರೋಧ ತುಂಬಾ ಇದ್ದಾಗ ಅದನ್ನು ಕೈ ಬಿಡಲೇಬೇಕು. ಈಗ ವಿರೋಧ ಅಂತ ಇಲ್ಲ, ಕೆಲವರು ಅದನ್ನು ಸ್ವೀಕಾರ ಮಾಡಿದ್ದಾರೆ, ಕೆಲವರು ಸ್ವೀಕರಿಸ್ತಾರೆ, ಕೆಲವರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಮನಸ್ಸಿಲ್ಲದವರ ಸಂಖ್ಯೆ ಹೆಚ್ಚಾದಾಗ ನಾವು ಅದನ್ನು ನಿಲ್ಲಿಸಲೇಬೇಕು. ಒಂದಿಬ್ರು 4 ಜನ ಹೇಳಿದ ತಕ್ಷಣ ನಿಲ್ಲಿಸಬೇಕು ಅಂದಿಲ್ಲ. ಆ ಮೇಳಕ್ಕೆ ಅದೇ ಒಂದು ಬಂಡವಾಳ, ಅದನ್ನೇ ಅವಲಂಬಿಸಿ ಒಂದು ಮೇಳದ ಪ್ರಸಂಗ ನೋಡುವಾಗ ಆ ಪಾತ್ರವನ್ನು ಅತಿಯಾಗಿ ಜನರು ಪ್ರೇಕ್ಷಕರು ಅಪೇಕ್ಷೆ ಪಡ್ತಾರೆ. ನಿಜ ಸರ್, ನಿಜ. ಅದನ್ನೇ ಕಲಾವಿದರು ಕೂಡ ನಂಬಿರ್ತಾರೆ, ಅದೆಷ್ಟು ಕುಟುಂಬಗಳು ಕೂಡ. ಆ ಮೇಳ ಅದನ್ನು ಅವಲಂಬಿಸಿರ್ತದೆ. ಹಾಗಾಗಿ ದಯವಿಟ್ಟು ಪ್ರೇಕ್ಷಕರು ನೋಡುವವರು ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ. ಅದರಲ್ಲಿ ಸ್ವಲ್ಪ ಅದರ ಹಿಂದಿನ ನೋವು, ಅದರಲ್ಲಿ ಬರುವಂತಹ ಲಾಭಗಳು ಅಥವಾ ಮೇಳಕ್ಕೆ ಸಿಗುವಂತಹ ಪ್ರೋತ್ಸಾಹಗಳು
ಆ ಹಿನ್ನೆಲೆಯನ್ನು ಸ್ವಲ್ಪ ನಾವು ಒಂದು ಮೇಳವನ್ನು ನಡೆಸ್ತಿದ್ರೆ ಹೇಗೆ ಸ್ವಲ್ಪ ಕಲ್ಪನೆ ಮಾಡಿಕೊಂಡ್ರೆ ಒಂದು ಆರ್ಥಿಕವಾಗಿ ದುರ್ಬಲ ಇರುವಂತಹ ಮೇಳಗಳಿಗೆ ಇದೆಲ್ಲ ಅನಿವಾರ್ಯ. ಹಾಗಾಗಿ ಇದನ್ನು ತಪ್ಪು ಅಂತ ಹೇಳುವುದಿಲ್ಲ, ಸರಿಯಲ್ಲ. ಓಕೆ, ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದೀರಾ ಕೊನೆಯದಾಗಿ. ಧನ್ಯವಾದ ಸರ್, ಧನ್ಯವಾದ, ಅನಂತ ಧನ್ಯವಾದಗಳು. ನಮ್ಮ ಕುಡ್ಲ ವಾಹಿನಿಯ ಜೊತೆ ತಾವು ಬಂದಿದ್ದೀರಾ, ಖುಷಿಯ ವಿಚಾರ, ಸಂತೋಷದ ವಿಚಾರ. ನಾವು ಆಗ್ಲೇ ಹೇಳಿದಾಗೆ ಒಂದು ಸತ್ಯ ವಿಮರ್ಶೆ ಮಾಡೋಣ, ಏನು ವಿಚಾರ, ಏನು ಪರ ವಿರೋಧ ಚರ್ಚೆ ಯಾಕೆ ಬಂತು ಅನ್ನುವಂಥದ್ದು. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇತ್ತು ಈ ವಿಡಿಯೋ. ಈ ಹಿಂದೆ ಕೂಡ 1 ವರ್ಷದ ಹಿಂದೆ ನಡೆದಿರುವಂತಹ ವಿಡಿಯೋವನ್ನು ಕೂಡ ನಾವು ಪ್ಲೇ ಮಾಡಿದ್ವಿ. ಜೊತೆಗೆ ನಾಟಕದ ವಿಚಾರಗಳ ಬಗ್ಗೆ ಕೂಡ ಅನೇಕ ಜನರು ಮಾತಾಡ್ತಾ ಇದ್ದಾರೆ. ದೈವದ ಆಹ್ವಾನೆ ಆಗುತ್ತೆ ಅನ್ನುವಂಥದ್ದು, ದೈವದ ಆವೇಶ ಬರುತ್ತೆ ಅನ್ನುವಂಥದ್ದು, ಬರುತ್ತಾ ಬರಲ್ವಾ ಅನ್ನುವಂತಹ ಅನೇಕ ಪ್ರಶ್ನೆಗಳ ನಡುವೆ 40-45 ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನದ ಸೇವೆಯನ್ನ ಮಾಡಿರುವಂತಹವರು ಅಶೋಕ್ ಶೆಟ್ಟಿ ಸರಪಾಡಿ ಅವರು ನಮ್ಮ ಜೊತೆ ನೇರವಾಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಅನೇಕ ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ರು. ದೇವಿಯ ವೇಷವನ್ನು ಕೂಡ ಹಾಕಿದ್ದಾರೆ, ಜೊತೆಗೆ ದೈವದ ವೇಷವನ್ನು ಕೂಡ ಹಾಕಿದ್ದಾರೆ, ಪಾತ್ರಧಾರಿಯಾಗಿದ್ದಾರೆ. ಸೊ ಸಾಧ್ಯವೇ ಇಲ್ಲ ಆಹ್ವಾನ ಆಗುವಂಥದ್ದು, ಆವೇಶ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಯಕ್ಷಗಾನ ರಂಗದಲ್ಲಿ ಯಕ್ಷಗಾನ ಪಾತ್ರಧಾರಿಗಳು ಪರಕಾಯ ಪ್ರವೇಶ ಮಾಡುವಂತಹ ವಿಧಾನ ಅನ್ನುವಂಥದ್ದು ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಆಗ್ತಾ ಇರುವಂತಹ ಬದಲಾವಣೆಗಳು ಏನಿದೆ, ಬೆಳವಣಿಗೆಗಳು ಏನಿದೆ, ಇದು ಯಕ್ಷಗಾನ ರಂಗಕ್ಕೆ ಪೂರಕವಾಗಿರಲಿ, ಮಾರಕವಾಗುವಂಥದ್ದು ಯಾವತ್ತೂ ಕೂಡ ಬೇಡ ಅನ್ನುವಂಥದ್ದು ಸರಪಾಡಿ ಅವರ ಮಾತುಗಳು. ಎಸಿದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವೆಸ್ಟ್ ರೈಟ್